ನಮಸ್ಕಾರ, ನಾನು ಕಾವ್ಯ. ಅಸ್ತ್ರ ಗ್ರೂಪ್ ಪ್ರೆಸೆನ್ಸ್ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ಪವರ್ಡ್ ಬೈ ಮುಕುಂದ್ ಎಂಜಿಎಂ ರಿಯಾಲಿಟಿ, ಸಾಪ್ರಾಯೋಜಕರಾಗಿ ಬಿಟಿಜಿ ಎಂಟರ್ಪ್ರೈಸಸ್, ಮಾಸ್ಟರ್ ಪ್ಲಾನರಿ ಗ್ರೂಪ್ಸ್. ಇಂದಿನ ಸುದ್ದಿಗೊಂದು ಗುದ್ದುವಿನ ವಿಚಾರ: ಪೊಲೀಸ್ ಠಾಣೆಗಳಿಗೆ ಹೊಸ ಬಲ ತುಂಬುವ ಯತ್ನ. ಮಂಗಳೂರು ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯ ಠಾಣೆಗಳಲ್ಲಿ ಪೊಲೀಸ್ ಬಲವರ್ಧನೆ, ಖಾಲಿರುವ ಹುದ್ದೆಗಳ ಭರ್ತಿ. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಮಂಗಳೂರು ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿರುವ ಪೊಲೀಸ್ ಠಾಣೆಗಳಲ್ಲಿ ಪೊಲೀಸ್ ಬಲವರ್ಧನೆಗೆ ಪ್ರಸ್ತಾವ ಮುಂದಿಡಲಾಗಿದೆ. ಮಂಗಳೂರು ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ 470 ಅಧಿಕಾರಿ ಸಿಬ್ಬಂದಿ ಹುದ್ದೆ ಖಾಲಿಯಿದ್ದು, ಖಾಲಿಯಿರುವ ಹುದ್ದೆಗಳನ್ನು ಭರ್ತಿ ಮಾಡಲು ಆಯುಕ್ತರು ಮುಂದಾಗಿದ್ದಾರೆ. ಸಾರ್ವಜನಿಕ ಸುರಕ್ಷತೆಯ ಹಿತದೃಷ್ಟಿಯಿಂದ ಮತ್ತು ಸುಗಮ ಸಂಚಾರ ನಿಯಂತ್ರಣ ವ್ಯವಸ್ಥೆಗೆ ಪೂರಕವಾಗಿ ವಿವಿಧ ಠಾಣೆಗಳಲ್ಲಿ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯ ಫಲಾಫಲವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ. ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯ ಪ್ರತಿ ಪೊಲೀಸ್ ಠಾಣೆಗಳಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ 1, ಪಿಎಸ್ಐ 4, ಇಎಸ್ಐ 8, ಹೆಡ್ ಕಾನ್ಸ್ಟೇಬಲ್ 24, ಪೊಲೀಸ್ ಕಾನ್ಸ್ಟೇಬಲ್ 48. ಈ ಸಂಖ್ಯೆಯಲ್ಲಿ ಪೊಲೀಸ್ ಬಲಾಫಲ ಇರಬೇಕು. ಆದರೆ ಈ ಸಂಖ್ಯೆಗೆ ಹೋಲಿಸಿದರೆ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಅಧಿಕಾರಿ ಮತ್ತು ಸಿಬ್ಬಂದಿ ಕೊರತೆ ಇದೆ. ಕಮಿಷನರೇಟ್ ವ್ಯಾಪ್ತಿಯ ವಿವಿಧ ಠಾಣೆಗಳಿಗೆ ನಿಗದಿಯಾಗಿರುವ ಒಟ್ಟು ಹುದ್ದೆಗಳು 1700, ಪ್ರಸ್ತುತ 1230 ಹುದ್ದೆಗಳು ಭರ್ತಿಯಾಗಿದ್ದು 470 ಹುದ್ದೆಗಳು ಖಾಲಿಯಿವೆ. ಈ ಹುದ್ದೆಗಳನ್ನು ಭರ್ತಿ ಮಾಡಿ ಪೊಲೀಸರ ಸಂಖ್ಯೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಪೊಲೀಸ್ ಆಯುಕ್ತರು ಮುಂದಾಗಿದ್ದು, ಪ್ರಧಾನ ಕಚೇರಿಗೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಹಲವು ಸೂಕ್ಷ್ಮ ಪ್ರದೇಶಗಳು ಇರುವುದರಿಂದ ಸೀಮಿತ ಸಂಖ್ಯೆಯ ಪೊಲೀಸ್ ಸಿಬ್ಬಂದಿಗೆ ಕರ್ತವ್ಯದ ಒತ್ತಡವು ಹೆಚ್ಚುತ್ತಿದೆ. ರಜೆ ಇತ್ಯಾದಿಗಳಿಗೂ ಕಷ್ಟವಾಗ್ತಿದೆ. ಆದ್ದರಿಂದ ಬಲವನ್ನ ಹೆಚ್ಚಿಸಿದ್ರೆ ಎಲ್ಲ ಕೆಲಸಗಳು ಸುಗಮವಾಗಲಿದೆ. ಶರಸಾಲಿಯನ್, ವಿ4 ನ್ಯೂಸ್, ಮಂಗಳೂರು. ಇಂದಿನ ಸುದ್ದಿಗೊಂದು ಗುದ್ದುವಿನಲ್ಲಿ ಹಿರಿಯ ಪತ್ರಕರ್ತರಾದ ಮೋಹನ್ ಬೋಳಂಗಡಿ ಸರಿದರೆ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸರ್, ಇವಾಗ ಏನಂದ್ರೆ ಠಾಣೆಗಳಲ್ಲಿ ಪೊಲೀಸ್ ಬಲವರ್ಧನೆಗೆ ಮುಂದಾಗಿದ್ದಾರೆ. ಸರ್ಕಾರಿ ಹುದ್ದೆಗಳು ಖಾಲಿಯಾದ್ರೆ ನೇಮಕಕ್ಕೆ ಯಾಕೆ ವಿಳಂಬ ಮಾಡ್ತಿದ್ದಾರೆ ಅಂತ ನೋಡಿ. ಸರ್ಕಾರಿ ಹುದ್ದೆಗಳು ಪ್ರತಿ ವರ್ಷ ನೇಮಕ ಆಗಬೇಕಂತ ನಿಯಮ ಇದೆ. ಆ ರೀತಿ ನೇಮಕಗಳು ಆಗ್ತಾ ಇಲ್ಲ. ಯಾಕಂದ್ರೆ 100 ಮಂದಿಯನ್ನು ನೀವು ನೇಮಕ ಮಾಡಿಕೊಳ್ಳಬೇಕು ಅಂತಾದರೆ ಅದಕ್ಕೆ ಪ್ರಸ್ತಾವನೆ ಸಿದ್ಧ ಆಗಬೇಕು. ಪ್ರಸ್ತಾವನೆಗೆ ಸರ್ಕಾರದ ಅನುಮೋದನೆ ಆಗಬೇಕು, ಆರ್ಥಿಕ ಇಲಾಖೆಯ ಅನುಮೋದನೆ ಆಗಬೇಕು. ನಂತರ ಅದು ಕಾರ್ಯರೂಪಕ್ಕೆ ಬರಬೇಕು. ಪೊಲೀಸ್ ಇಲಾಖೆಯಲ್ಲಿ ಅದು 100 ಹುದ್ದೆ ಭರ್ತಿ ಮಾಡಬೇಕು ಅಂತಾದರೆ ಆ ಹುದ್ದೆ ಭರ್ತಿಯಾಗಿ ಸಾರ್ವಜನಿಕ ಸೇವೆಗೆ ಲಭ್ಯ ಇರಬೇಕು ಅಂತಾದರೆ ನಿಮಗೆ 2 ವರ್ಷ ಕಳೀತದೆ. ಯಾಕಂದರೆ 2 ವರ್ಷ ಅವರಿಗೆ ಟ್ರೈನಿಂಗ್ ಇರ್ತದೆ. ಆದ್ದರಿಂದಾಗಿ ಆ 2 ವರ್ಷ ಕಳೀತದೆ. ಆ 2 ವರ್ಷದಲ್ಲಿ ಅದಕ್ಕಿಂತ ಜಾಸ್ತಿ ಮಂದಿ ನಿವೃತ್ತಿ ಹೊಂದ್ತಾರೆ. ನಿವೃತ್ತಿ ಹೊಂದಿದಷ್ಟೇ ಪ್ರಮಾಣದಲ್ಲಿ ಹುದ್ದೆಗಳನ್ನು ತುಂಬಲಾಗ್ತಾ ಇಲ್ಲ. ಆದ್ದರಿಂದ ನಿಮಗೆ ಹುದ್ದೆಗಳ ಸಂಖ್ಯೆಯಲ್ಲಿ ಏರಿಳಿತ ಕಂಡು ಬರ್ತಾ ಇದೆ. ಈಗ ನಮಗೆ ಇಲ್ಲಿ ಮಂಗಳೂರು ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ನೋಡಿದ್ರು ಸರ್, ಸುಮಾರು ಒಂದು 400-500 ಹೆಚ್ಚು ಹುದ್ದೆಗಳು ಖಾಲಿ ಇದೆ ಅಂತ ಲೆಕ್ಕ ಬರ್ತದೆ. ಅದರಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಅಂತ ಹೇಳಿದ ಮೇಲೆ ಒಬ್ಬ ಇನ್ಸ್ಪೆಕ್ಟರ್ ದರ್ಜೆ ಅಧಿಕಾರಿ ಇರ್ತಾರೆ. ಅದರ ಕೈ ಕೆಳಗೆ 4 ಮಂದಿ ಸಬ್ ಇನ್ಸ್ಪೆಕ್ಟರ್ಗಳು ಇರಬೇಕು. ಅದಕ್ಕೆ ಸರಿಯಾಗಿ ಹೆಡ್ ಕಾನ್ಸ್ಟೇಬಲ್, ASIಗಳು ಇರ್ತಾರೆ. ಅದಕ್ಕೆ ಸರಿಯಾಗಿ ಹೆಡ್ ಕಾನ್ಸ್ಟೇಬಲ್ ಇರಬೇಕು. ಅದರ ಸರಿಯಾಗಿ PC-ಗಳಿರಬೇಕು. PC-ಗಳಂದ್ರೆ 48 ಮಂದಿ PC-ಗಳಿರ್ಬೇಕಂತ ಲೆಕ್ಕ ಇದೆ. ಆದ್ದರಿಂದಾಗಿ ಒಂದು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಆ ರೀತಿಯ ಬಲ ಇದ್ದರೆ ಸರಿಯಾದ ರೀತಿಯಲ್ಲಿ ಕಾನೂನು ಮತ್ತು ಶಿಸ್ತು ಕಾಪಾಡಲಿಕ್ಕೆ ಅನುಕೂಲ ಆಗುತ್ತಂತ ಹೇಳಿ ಪೊಲೀಸ್ ಇಲಾಖೆಯ ಮ್ಯಾನುವಲ್ ಪ್ರಕಾರ, ಮಾರ್ಗಸೂಚಿಗಳ ಪ್ರಕಾರ ಏನಂತ ಹೇಳಿದರೆ 40 ಮಂದಿ ಸಾರ್ವಜನಿಕರಿಗೆ ಒಬ್ಬ ಪೊಲೀಸ್ ಇರಬೇಕಂತ ಇರೋದು. ಒಟ್ಟಾರೆ ನಮ್ಮ ಜನಸಂಖ್ಯೆಯ ಆಧಾರದಲ್ಲಿ 40 ಮಂದಿಗೆ ಒಬ್ಬ ಪೊಲೀಸು ಇರಬೇಕು ಅಂತ. ಈಗ ಏನಾಗಿದೆ, 100 ಮಂದಿಗೂ ಒಬ್ಬ ಪೊಲೀಸು ಇಲ್ಲ. ಆ ರೀತಿಯಾಗಿ ಅಸಮಾಧಾನ ಇದೆ. ಅದರಿಂದಾಗಿ ಪ್ರತಿ ವರ್ಷವೂ ಸಹ ಪೊಲೀಸ್ ನೇಮಕಾತಿಯಲ್ಲಿ ಹಿನ್ನಡೆ ಆಗ್ತಾ ಇದೆ. ಸರ್ಕಾರದಿಂದ ಸರಿಯಾದ ಸಂದರ್ಭಕ್ಕೆ ಹುದ್ದೆಗಳ ಅನುಮೋದನೆ ಆಗ್ತಾ ಇಲ್ಲ, ಸರಿಯಾದ ಸಂದರ್ಭದಲ್ಲಿ ಇಂಟರ್ವ್ಯೂಗಳಾಗ್ತಾ ಇಲ್ಲ, ಪರೀಕ್ಷೆಗಳು ನಡೀತಾ ಇಲ್ಲ. ಎಲ್ಲ ಆಗಿ ರಿಸಲ್ಟ್ ಬರುವಾಗ ಲೇಟ್ ಆಗೋದು, ಅದಾಗಿ ಮತ್ತೆ ಟ್ರೈನಿಂಗ್ ಹೋಗಬೇಕು.
ಟ್ರೈನಿಂಗ್ ಹೋಗಿ ಟ್ರೈನಿಂಗ್ ಆದ ಮೇಲೆ ಬರುವಾಗ ಇಲ್ಲಿ ಆ ಸಮಯದಲ್ಲಿ ನೂರಾರು ಮಂದಿ ರಿಟೈರ್ಡ್ ಆಗಿರ್ತಾರೆ. ಅವರ 60 ವರ್ಷ ಆದ ಕೂಡಲೇ ಅವರು ರಿಟೈರ್ಡ್ ಆಗ್ತಾರೆ. ಅದರಿಂದ ಅವರನ್ನು ಕೂರಿಸಿಕೊಳ್ಳಿಕ್ಕೆ ಆಗೋಲ್ಲ, ಅವ್ರನ್ನ ರಿಟೈರ್ಡ್ ಮಾಡಿ ಕಳಿಸಲೇಬೇಕು. ಅದರಿಂದ ಆ ರೀತಿಯಾಗಿ ಅಸಮತೋಲನ ಈ ಹಿಂದೆ ಏನು PSI ಎಕ್ಸಾಮ್ ಸಂದರ್ಭದಲ್ಲೂ ಕೂಡ ಏನು ಭ್ರಷ್ಟಾಚಾರ ನಡೆದಿದೆ ಅಂತೇಳಿ ಆ ಎಕ್ಸಾಮ್ ಬರ್ದವರನ್ನು ಕೂಡ ಎಲ್ಲ ಕ್ಯಾನ್ಸಲ್ ಮಾಡಿದ್ರಲ್ಲ ಸರ್. ಅದು 545 PSI ಪೋಸ್ಟುಗಳ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಎಕ್ಸಾಮ್ಗೆ ಎಂಟ್ರಿ ಆದಂತಹ ಸಿಬ್ಬಂದಿಗಳು ಯಾರು ಅಪ್ಲಿಕೇಶನ್ ಹಾಕಿದ್ರು, ಅವರು ಎಕ್ಸಾಮ್ಗೆ ಎಂಟ್ರಿ ಹಾಕಿದ್ರು, ಅವರಲ್ಲಿ ದುಡ್ಡು ಕೊಟ್ಟವರನ್ನ, ಒಂದು ಹುದ್ದೆಗೆ ಇಷ್ಟು ಅಂತ ದುಡ್ಡು ಕೊಟ್ಟವರನ್ನ, ಸುಮಾರು ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಗೊತ್ತೊಬ್ಬೊಬ್ಬ PSI ಕ್ಯಾಂಡಿಡೇಟ್ಗಳು 75 ಲಕ್ಷ, ಒಂದು 75 ಲಕ್ಷ ರೂಪಾಯಿ ದುಡ್ಡು ಕೊಟ್ಟವನನ್ನ ಒಂದು ಹುದ್ದೆಗೆ ಎಕ್ಸಾಮ್ ಪಾಸ್ ಮಾಡ್ಲಿಕ್ಕೆ ಅವನಿಗೆ 75 ಲಕ್ಷ ಕೊಡಬೇಕು. ನೇಮಕಾತಿ ವಿಭಾಗದ IGP ಅವರೇ ಅದರ ಡೀಲ್ ಮಾಸ್ಟರ್ ಕೊಡಬೇಕು. ಅವರು ಎಷ್ಟು ಉತ್ತರ ಸರಿ ಇದೆ, ಎಷ್ಟು ಗೊತ್ತಿದೆ ಅಷ್ಟೇ ಬರೀಲಿಕ್ಕೆ. ಇಲ್ಲ ಇದ್ರೆ ಅವರು ಅಲ್ಲಿ ಅವ್ರಿಗೆ ಗೊತ್ತಿಲ್ಲ ಅಂತಂದ್ರೆ ಅದು ಬ್ಲಾಂಕ್ ಬಿಡಬೇಕು. ಬ್ಲಾಂಕ್ ಬಿಟ್ಟು ಆ ಉತ್ತರ ಪತ್ರಿಕೆಗಳು COD ಆಫೀಸಿಗೆ ಹೋಗ್ತದೆ. ಯಾಕಂದ್ರೆ ನೇಮಕಾತಿ ವಿಭಾಗದ ಎಲ್ಲ ಇದೆ ಇರೋದು COD ಆಫೀಸಲ್ಲಿ ಬೆಂಗಳೂರಲ್ಲಿ, ಅಲ್ಲಿಗೆ ಹೋಗ್ತದೆ. ಈ ಯಾರೆಲ್ಲ ದುಡ್ಡು ಕೊಟ್ಟಿದ್ದಾರೆ ಅವರ ಉತ್ತರ ಪತ್ರಿಕೆಗಳನ್ನು ತೆಗೆದು ಬಾಕಿ ಯಾವ ಪ್ರಶ್ನೆಗಳಿಗೆ ಇವರು ಉತ್ತರ ಬರಲಿಲ್ಲ ಅದನ್ನು ಇವರೇ ತುಂಬಿಸ್ತಾ ಇದ್ರು. ಯಾಕಂತ ಹೇಳಿದ್ರೆ ಎಲ್ಲಿವರೆಗೆ ಅಂತ ಹೇಳಿದ್ರೆ ನಿಮ್ಗೆ ಯಾರು ದುಡ್ಡು ಕೊಟ್ಟವನಿಗೆ ಒಂದು ಪೆನ್ನು ಕೊಡ್ತಾ ಇದ್ರು, ಆ ಪೆನ್ನಿನಲ್ಲೇ ಅವನು ಉತ್ತರ ಬರೀಬೇಕು. ಉತ್ತರ ಪತ್ರಿಕೆಯನ್ನು ಸಬ್ಮಿಟ್ ಮಾಡಿದ ಮೇಲೆ ಹೊರಗೆ ಬಂದ ಮೇಲೆ ಆ ಪೆನ್ನನ್ನು ಪುನಃ ಯಾರಿಗೆ ಕೊಟ್ಟಿದ್ದಾನೆ ಅವನಿಗೆ ವಾಪಸ್ ಕೊಡಬೇಕು. ಆ ಪೆನ್ನಿನಲ್ಲೇ ಪುನಃ ಅದನ್ನು ತುಂಬಿಸುವುದು. ನಿಮ್ಗೆ ಯಾರಿಗೂ ಸಂಶಯ ಬರಬಾರ್ದಲ್ಲ. ಆ ರೀತಿಯಾಗಿ ಒಂದು ವೇಳೆ ಒಬ್ಬ 2 ಪೆನ್ನು ಬರ್ದಿದ್ದಾನೆ ಅಂತೇಳಿ ಅವನು ಸಂಶಯ ಬಂದು ಯಾರಾದ್ರೂ ಕಂಪ್ಲೇಂಟ್ ಮಾಡಿದ್ರೆ ಅದು FSLಗೆ ಹೋದ್ರೆ FSL ಪರೀಕ್ಷೆಯಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ ಇದು 2 ಪೆನ್ನುಗಳಲ್ಲಿ ಬರ್ದಿದ್ದಾರೆ, ಇದು ಮೊದಲು ಬರ್ದವನು ಬೇರೆ ನಂತರ ಬರ್ದವನು ಬೇರೆ ಅಂತೇಳಿ ಬರ್ತದೆ ಅಂತ. ಅದರಿಂದ ಅಕ್ರಮ ಮಾಡಿದೆ ಅಂತ ಗೊತ್ತಾಗ ಅದಕ್ಕೆ ಬೇಕಾಗಿ ಪೆನ್ನು ಇವರೇ ಕೊಡ್ತಾ ಇದ್ರು. ಆ ಕೊಟ್ಟ ಪೆನ್ನನ್ನು ವಾಪಸ್ಸು ತಗೊಳ್ತಿದ್ರು. ಅದೇ ಪೆನ್ನಿನಲ್ಲಿ ಬಾಕಿ ಇದ್ದ ಉತ್ತರಗಳನ್ನು ಬರಿತಾ ಇದ್ರು. ಆ ರೀತಿಯಾಗಿ ಪಾಸ್ ಮಾಡಿದ್ರು ಅಂತ ಹೇಳಿ ಅದು ಎಲಿಗೇಷನ್ ಆಯಿತು. ಅದು ಸ್ಕ್ಯಾಮ್ ಹೊರಗೆ ಬಂತು. ಮತ್ತೆ ಆ ಬಗ್ಗೆ COD ತನಿಖೆಗೆ ಆದೇಶ ಆಯಿತು. ಅಷ್ಟು ಪೋಸ್ಟ್ಗಳನ್ನು ಸಸ್ಪೆಂಡ್ ಮಾಡಿ ಇಟ್ರು ತನಿಖೆ ಆಗುವವರೆಗೆ. ಆ ತನಿಖೆ ಆಗುವವರೆಗೆ 3 ವರ್ಷ 4 ವರ್ಷ ಏನಾಯ್ತು, ತನಿಖೆ ಆಗುವವರೆಗೆ ಮತ್ತೆ ಪೋಸ್ಟಿಂಗ್ ಆಗಲೇ ಇಲ್ಲ. ಇತ್ತೀಚೆಗೆ ತನಿಖೆ ಎಲ್ಲ ಮುಗಿದು ಅದರ ತಪ್ಪಿತಸ್ಥರಿಗೆ ಏನೆಲ್ಲ ಕ್ರಮಗಳಾಗಬೇಕೋ ಅದರ ಕ್ರಮಗಳಾಗಿ ಅವರು ಕೋರ್ಟಿಗೆ ಹೋಗಿ ಏನೆಲ್ಲ ಆಗಿ ಅದರ ನಂತರ ಇತ್ತೀಚೆಗೆ 1-2 ವರ್ಷಗಳಲ್ಲಿ ಪುನಃ PSI ಪೋಸ್ಟ್ಗಳ ನೇಮಕಾತಿ ನಡೆದದ್ದು. ಅದರಿಂದ ಅಷ್ಟು 4 ವರ್ಷಗಳ ಕಾಲ ಆ ನೇಮಕಾತಿ ನಿಂತಿತ್ತು. ಅಷ್ಟು ವರ್ಷದಲ್ಲಿ ಎಷ್ಟು ಮಂದಿ ಆಫೀಸರ್ಗಳು ರಿಟೈರ್ಡ್ ಆಗಿದ್ದಾರೆ, ಹೊಸ ಅಧಿಕಾರಿಗಳು ಬರಲಿಲ್ಲ. ಈ ರೀತಿಯಾಗಿ ಆಗಿದೆ. ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮಟ್ಟಿಗೆ ಏನಾಯ್ತು ಅಂತ ಹೇಳಿದ್ರೆ, ಈಗ ಸಿಟಿ ಬೆಳೆಯಿತು, ಸಿಟಿಯಲ್ಲಿ ಜನಸಾಂದ್ರತೆ ಜಾಸ್ತಿ ಆಯಿತು. ಹಳ್ಳಿಗಳಿಂದ ಉದ್ಯೋಗವನ್ನು ಅರಸಿಕೊಂಡು ಬೇರೆ ಬೇರೆ ಅವಕಾಶಗಳನ್ನು ಅರಸಿಕೊಂಡು ಸಿಟಿಗೆ ಬಂದರು. ಆದ್ದರಿಂದಲೇ ಸಿಟಿಯಲ್ಲಿ ಪೊಲೀಸರ ಬಲವರ್ಧನೆ ಅಗತ್ಯ ಇದೆ ಎನ್ನುವಂಥ ಭಾವನೆ ಸೃಷ್ಟಿಯಾಗಿದೆ. ಇಲ್ಲದ್ರೆ ಮೊದಲು ಇದು ಏನು ಜಾಗ ಏನು ವಿಸ್ತಾರ ಆಗಿಲ್ಲ, ಜಾಗ ಅದೇ ಜಾಗ ಅದ. ನಿಮ್ಗೊಂದು 10 ಸೆನ್ಸ್ ಜಾಗ ಇತ್ತು, ಅದರಲ್ಲಿ 1 ಮನೆ ಇತ್ತು. ಈಗ ಅದೇ 10 ಸೆನ್ಸ್ ಜಾಗದಲ್ಲಿ ಒಂದು ಅಪಾರ್ಟ್ಮೆಂಟ್ ಬಂದಿದೆ, 48 ಮನೆಗಳಾಗಿವೆ. ವ್ಯತ್ಯಾಸಗಳು ನಾನು ಹೇಳಿದ್ದು ಆ ರೀತಿಯ ವ್ಯತ್ಯಾಸಗಳಾಗಿದೆ. ಜನಸಂಖ್ಯೆ ಜಾಸ್ತಿ ಆಗಿದೆ, ಬೇರೆ ಬೇರೆ ಇಂಡಸ್ಟ್ರಿಗಳು ಬಂದಿದೆ, ಬೇರೆ ಬೇರೆ ಕಾರ್ಖಾನೆಗಳು ಬಂದಿದೆ. ಈ ರೀತಿಯಾಗಿ ಬೇರೆ ಬೇರೆ ಕಡೆಗಳಿಂದ ಕೆಲಸಗಾರರು ಇಲ್ಲಿ ಬಂದು ಬದುಕು ಕಟ್ಟಿಕೊಂಡಿದ್ದಾರೆ. ಅದರಿಂದಾಗಿ ಇಲ್ಲಿ ಪೊಲೀಸ್ ಬಲವರ್ಧನೆ ಅಗತ್ಯತೆ ಇದೆ ಎನ್ನುವುದು ಸಹಜವಾದ. ಯಾಕಂದ್ರೆ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ನಿಮಗೆ ಮಿನಿಮಮ್ 60 ಮಂದಿ ಸಿಬ್ಬಂದಿಗಳು ಬೇಕಾಗ್ತದೆ ಟೋಟಲಿ ಮಿನಿಮಮ್. ಇನ್ಸ್ಪೆಕ್ಟರ್ ಇಂದ PC ವರೆಗೆ ಅಂತ ನಾವು ಲೆಕ್ಕ ಹಾಕಿದ್ರು, ಮಿನಿಮಮ್ 60ಕ್ಕಿಂತ ಮೇಲೆ ಸಿಬ್ಬಂದಿಗಳು ಬೇಕಾಗ್ತದೆ. ಸ್ಯಾಂಕ್ಷನ್ ಸಿಬ್ಬಂದಿಗಳು ಅಷ್ಟು ಇದ್ದಾರೆ. ಆದರೆ ಅದಕ್ಕೆ ಒಂದು 60% ಸಿಬ್ಬಂದಿಗಳಿದ್ದಾರೆ ಹೊರತು 40% ಖಾಲಿ ಇದ್ದಾರೆ.
ಅದು ಏನಾಗುತ್ತದೆ, ಸಿಬ್ಬಂದಿಗಳ ಮೇಲೆ ಕರ್ತವ್ಯದ ಒತ್ತಡಗಳು ಬೀರ್ತದೆ, ಜಾಸ್ತಿ ಆಗ್ತದೆ. ಈಗ 3 ಪಾಳಿಯಲ್ಲಿ ಕೆಲಸ ನಿರ್ವಹಿಸಬೇಕಾದ್ದು 1 ಪಾಳಿಯನ್ನು ಬಿಟ್ಟು 2 ಪಾಳಿಯಲ್ಲಿ ಕರ್ತವ್ಯ ನಿರ್ವಹಿಸುವಂತ ಪರಿಸ್ಥಿತಿ ಬಂದಿದೆ. ಆದ್ರಿಂದಾಗಿ ಅವರ ಮೇಲೆ ಒತ್ತಡಗಳು ಜಾಸ್ತಿ ಆಗ್ತದೆ. ಅವರಿಗೆ ಸರಿಯಾದ ರೀತಿಯಲ್ಲಿ ಕ್ರಿಮಿನಲ್ ಪ್ರಕರಣಗಳ ತನಿಖೆಗೆ ಸಾಧ್ಯ ಆಗ್ತಾ ಇಲ್ಲ. ಸೂಕ್ತ ಸಂದರ್ಭದಲ್ಲಿ, ಅನಿವಾರ್ಯ ಸಂದರ್ಭದಲ್ಲಿ, ಎಮರ್ಜೆನ್ಸಿ ಸಂದರ್ಭದಲ್ಲಿ ಸ್ಥಳಕ್ಕೆ ಹೋಗ್ಲಿಕ್ಕೆ ಆಗುವುದಿಲ್ಲ. ಮತ್ತೆ ಪ್ರತಿಯೊಂದು ಪ್ರಕರಣವನ್ನು ಈಗ ಕೂಲಂಕಷವಾಗಿ ತನಿಖೆ ಮಾಡಬೇಕಾಗಿರುವುದರಿಂದ ಪ್ರತಿ ಪ್ರಕರಣಕ್ಕೂ ಸಂಬಂಧಿಸಿದಂತೆ ನೀವು ಸ್ಥಳಕ್ಕೆ ಭೇಟಿ ನೀಡಲೇಬೇಕು. ಭೇಟಿ ನೀಡದೇ ಇದ್ದರೆ ನಿಮಗೆ ವಾಸ್ತವ ಸ್ಥಿತಿ ಏನಂತ ಅರ್ಥ ಆಗೋದಿಲ್ಲ. ಕೆಲವೇ ದಿನಗಳ ಹಿಂದೆ ಪಳ್ನೀರಲ್ಲಿ ಒಬ್ಬ ರಿಕ್ಷಾ ಚಾಲಕ ಹೋಗಿ ಒಂದು ಹಾಸ್ಪಿಟಲ್ ಅಡ್ಮಿಟ್ ಆಗಿ ಅಲ್ಲಿಂದ ಒಂದು ಇಂಟಿಮೇಷನ್ ಆಯ್ತು, ಇವನ ಮೇಲೆ ಅಸಾಲ್ಟ್ ಆಗಿದೆ ಅಂತ ಹೇಳಿ. ಕತ್ತಲೆ ಒಂದು 9 ಗಂಟೆ ರಾತ್ರಿ. ಪೊಲೀಸರು ಹೋದ್ರು, ಅವನ ಸ್ಟೇಟ್ಮೆಂಟ್ ತಗೊಂಡ್ರು. ಅವ ಹೇಳಿದ, ನಾನು ರಿಕ್ಷಾ ನಿಲ್ಲಿಸಿ ನೇಚರ್ ಕೇರ್ಗಾಗಿ ಹೋಗಿದ್ದೆ. ಆ ಸಂದರ್ಭದಲ್ಲಿ ಒಬ್ಬ ಬಂದ, ಏನೋ ಬೇರೆ ಭಾಷೆಯಲ್ಲಿ ಮಾತಾಡಿದ, ನಂಗೆ ಚಾಕು ಹಾಕಿದ ಅಂತೇಳಿ. ಇಷ್ಟೊತ್ತಿಗೆ ವಾಟ್ಸಾಪ್ಗಳಲ್ಲಿ ಇದು ಹರಳಿಗೆ ಶುರುವಾಯಿತು, ರಿಕ್ಷಾ ಚಾಲಕನಿಗೆ ಚೂರಿ ಇರಿತ ಅಂತೇಳಿ. ಮುಸ್ಲಿಂ ರಿಕ್ಷಾ ಚಾಲಕನಿಗೆ ಚೂರಿ ಇರಿತ, ಪುಣ್ಯಕ್ಕೆ ಅವನು ಏನು ಹೇಳಿದಾನೆ ಅಂತ ಹೇಳಿದರೆ ಅವ ಬೇರೆ ಭಾಷೆಯಲ್ಲಿ ಮಾತಾಡಿದ ಅಂತ ಹೇಳಿದ್ದಾರೆ. ಚೂರಿ ಹಾಕಿದವನು ಬೇರೆ ಭಾಷೆಯಲ್ಲಿ ಮಾತನಾಡಿದ ಅಂತ ಹೇಳಿ. ಆದ್ರಿಂದ ಅದು ವಿಭಾಗಕ್ಕೆ ಹೋಗ್ಲಿಲ್ಲ. ಇಷ್ಟೊತ್ತಿಗೆ ಪೊಲೀಸರಿಗೆ ಇಮಿಡಿಯೇಟ್ ಇದಾಯ್ತು, ಇದೇ ಏನಾಯ್ತು ಅಂತ. ಪೊಲೀಸರು ಅಲ್ಲಿ ಸ್ಪಾಟಿಗೆ ಹೋಗಿ ಎಲ್ಲ CC ಕ್ಯಾಮರಾಗಳು ಮತ್ತೆ ಯಾವುದೆಲ್ಲ ಇದನ್ನೆಲ್ಲ ನೋಡಿದಾಗ ಅಂತ ಘಟನೆ ಆಗ್ಲಿಲ್ಲ. ಸುಳ್ಳೇ ಹೇಳಿರೋದು. ಅವನು ಸ್ವಯಂವಾಗಿ ಗಾಯ ಮಾಡಿಕೊಂಡು ಹೋಗಿ ಹಾಸ್ಪಿಟಲ್ಗೆ ದಾಖಲಾಗಿರೋದು. ಯಾಕಂದ್ರೆ ಬೇರೆ ಬೇರೆ ಕ್ರಿಮಿನಲ್ ಕೃತ್ಯಗಳಿಗೆ ಸಂಬಂಧಪಟ್ಟ ಕೆಲವರೊಂದಿಗೆ ಅವನಿಗೆ ಒಂದು ವೈಷಮ್ಯ ಇತ್ತು. ಆ ಕಾರಣಕ್ಕಾಗಿ ಅವರು ನನ್ನ ಮೇಲೆ ಏನಾದ್ರು ಅಟ್ಯಾಕ್ ಮಾಡಬಹುದು ಅಂತ ಇವನು ಅಲ್ಲಿ ಮಾನಸಿಕವಾಗಿ ಭ್ರಮಿಸಿಕೊಂಡು ಈ ರೀತಿಯ ಒಂದು ಕಥೆ ಕಟ್ಟಿರೋದು. ಆ ರೀತಿಯಾಗಿ ಇನ್ಯಾರು ಅವನ ಹತ್ರಕ್ಕೆ ಹೋಗುದಿಲ್ಲ ಅಂತ, ಇನ್ಯಾರು ನನ್ನ ಹತ್ರಕ್ಕೆ ಬರ್ಲಿಕ್ಕಿಲ್ಲ, ನಾನು ಪೊಲೀಸ್ ಇನ್ಫಾರ್ಮೇಶನ್ ಮಾಡ್ತೇನೆ ಅಂತ ಹೇಳಿ ಇನ್ಯಾರು ನನ್ನ ಹತ್ರಕ್ಕೆ ಬರೋದಿಲ್ಲ ಅಂತ ಹೇಳಿ. ಅದೇ ರೀತಿ ಕೆಲವು ಸಮಯಗಳ ಹಿಂದೆ ಬಂಟ್ವಾಳ ಗ್ರಾಮಾಂತರ ಠಾಣೆ ವ್ಯಾಪ್ತಿದ್ದು ಸಜ್ಮಾನಲ್ಲಿ ರಿಕ್ಷಾದಲ್ಲಿ ಹೋಗುವಾಗ ಬಂದು ನನ್ನ ಮೇಲೆ ತಲವಾರನ್ನು ಅಟ್ಯಾಕ್ ಮಾಡಿದ್ರು ಅಂತೇಳಿ ಒಬ್ಬ ರಿಕ್ಷಾ ಡ್ರೈವರು ಕಂಪ್ಲೇಂಟ್ ಮಾಡಿದ. ಹೊಸ ಮುಸ್ಲಿಮು. ಅದನ್ನು ಒಂದು ತಿಂಗಳ ಕಾಲ ಪೊಲೀಸರು ತನಿಖೆ ಮಾಡಿದ್ರು. ನೋಡೋಕೆ ಇಡೀ ಕೇಸೇ ಫಾಲ್ಸ್ ಅಂತ ಆಯ್ತು. ಆಗ ಏನಾಗ್ತದೆ, ಸಮಾಜದಲ್ಲಿ ಇಂಥದ್ದೊಂದು ಕುಕೃತ್ಯಗಳು ನಡೀತಾ ಇದೆ ಎನ್ನುವುದು ಭಾಸವಾಗ್ತದೆ. ಜನರಿಗೆ ಹೆದರಿಕೆ ಸೃಷ್ಟಿಯಾಗ್ತದೆ, ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡ್ಲಿಕ್ಕಾಗ್ತದೆ. ಅಂತಹ ಸಂದರ್ಭದಲ್ಲಿ ನಿಮ್ಗೆ ಸೂಕ್ತವಾಗಿ ಪೊಲೀಸ್ ಬಲ ಇಲ್ಲದೆ ಇದ್ರೆ, ಯಾಕಂದ್ರೆ ಈ 2 ಘಟನೆಗಳನ್ನು ನೋಡಿ, ಆ 2 ಘಟನೆಗಳಲ್ಲಿ ನಿಮ್ಗೆ ತನಿಖೆಗೆ ಮಿನಿಮಮ್ 4 ಮಂದಿ ಪೊಲೀಸ್ ಅಧಿಕಾರಿಗಳು ಬೇಕಾಗ್ತದೆ. ಆ 4 ಈ ಸುಳ್ಳು ಕೇಸಿಗೆ ಒಂದು ತನಿಖೆಗೆ 4 ಮಂದಿಯ ಸಮಯ ಎಲ್ಲವೂ ವ್ಯಯ ಆಯಿತು, ವೇಸ್ಟ್ ಆಯಿತು. ಆದ್ದರಿಂದಾಗಿ ಅಂತಹ ಸಂದರ್ಭದಲ್ಲಿ ನಿಮಗೆ ಸೂಕ್ತ ಸಿಬ್ಬಂದಿ ಬಲ ಇದ್ರೆ ಇಂಥ ಪ್ರಕರಣವನ್ನು ಸಹ ಭೇದಿಸಲಿಕ್ಕೆ ಸಾಧ್ಯ ಆಗ್ತದೆ. ಅಂದ್ರೆ ಮಂಗಳೂರು ಏನು ಸೂಕ್ಷ್ಮ ಪ್ರದೇಶ ಆದ ಕಾರಣ ಏನು ಪೊಲೀಸರ ಅಗತ್ಯತೆ ಹೆಚ್ಚಿದೆ ಅಂತ ಇಲ್ಲಿಗೆ ಅಲ್ಲ. ಮಂಗಳೂರು ಸೂಕ್ಷ್ಮ ಪ್ರದೇಶ ಹೌದು, ಅಲ್ಲ ಅಂತ ಹೇಳುದಿಲ್ಲ. ಯಾಕಂದ್ರೆ ಸಣ್ಣ ಸಣ್ಣ ಘಟನೆಗಳು ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಡೀತಾ ಇರ್ತದೆ, ಬೇರೆ ಬೇರೆ ಮಜಲುಗಳನ್ನು ದಾಟಿಕೊಂಡು ಹೋಗ್ತದೆ. ಅದರಿಂದಾಗಿ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ಬಂದೋಬಸ್ತ್ ಕರ್ತವ್ಯವನ್ನು ನಿರ್ವಹಿಸಬೇಕಾಗ್ತದೆ. ಮತ್ತೆ ಇಲ್ಲಿ ಬಹುತೇಕ ಪೊಲೀಸ್ ಠಾಣೆಗಳಿಗೆ ಬರುವಂತಹ ದೂರು ಅರ್ಜಿಗಳಿದೆಯಲ್ಲ, ನಾವು ಪಿಟಿಷನ್ ಅಂತ ಹೇಳ್ತೇವೆ, ಅಂತಹ ಪಿಟಿಷನ್ಗಳನ್ನ ತನಿಖೆ ಮಾಡಲಿಕ್ಕೆ ಬೇರೆ ಒಂದು ವ್ಯವಸ್ಥೆ ಬೇಕಾಗ್ತದೆ. ಅಷ್ಟು ಪಿಟಿಷನ್ಗಳು ಬರ್ತದೆ. ಬರುವಂತ ಪಿಟಿಷನ್ಗಳಲ್ಲಿ ಪೊಲೀಸರು ಈ ಹಿಂದೆ ಆದ್ರೆ ಒಂದು 10% ಪಿಟಿಷನ್ಗಳನ್ನು ಸಹ NCR ಮಾಡ್ಕೊಳ್ತಾ ಇರಲಿಲ್ಲ, ಅಲ್ಲಲ್ಲೇ ಮಾತಾಡಿಕೊಂಡು ಅದನ್ನು ಮುಗಿಸ್ತಾ ಇದ್ರು. ಈಗ ಏನಾಗಿದೆ, ಪ್ರತಿಯೊಂದು ದೂರು ಬಂದರೂ ಅದಕ್ಕೆ ನೀವು NCR ಮಾಡಲೇಬೇಕು, ಅದರ ಮೇಲೆ ತನಿಖೆ ಮಾಡಲೇಬೇಕು. ಅದರಿಂದಾಗಿ ಪೊಲೀಸರ ಮೇಲೆ ಕರ್ತವ್ಯದ ಒತ್ತಡಗಳು ಜಾಸ್ತಿ ಆಗಿದೆ. ಅದನ್ನು 21 ದಿವಸದಲ್ಲಿ ನೀವು ಅದನ್ನು ಇತ್ಯರ್ಥ ಮಾಡಲೇಬೇಕು. ಈ ರೀತಿಯಾಗಿ ಇರುವುದರಿಂದ ಪೊಲೀಸರಿಗೆ ಒಬ್ಬ ಕಾನ್ಸ್ಟೇಬಲ್ ಇಲ್ಲದ ಒಬ್ಬ 2 ಕಾನ್ಸ್ಟೇಬಲ್ಗೆ ಒಂದು ದೂರಿಗೆ ಅರ್ಧ ದಿನ ಬೇಕು.
ಒಂದು ದೂರಿಗೆ ಅರ್ಧ ಅರ್ಧ ದಿನ ಬೇಕು. ಒಬ್ಬ ಕಾನ್ಸ್ಟೇಬಲ್ಗಾದ್ರೂ ಅಷ್ಟೇ ಅರ್ಧ ದಿನ ಬೇಕು. ಯಾಕಂದ್ರೆ ಆ ದೂರ ನೋಡ್ಬೇಕು, ಎದುರು ಪಾರ್ಟಿಯವರನ್ನು ಕರಿಬೇಕು, ಅವ ಬರ್ಬೇಕು, ಅವ ಬರುವಾಗ ಇವ ಕಾಯಬೇಕು, ಅವ ಬಂದಾಗ ಇವೆಲ್ಲ ಇದ್ರೆ ಅವ ಬೊಬ್ಬ ಹಿಡಿಯುದು, ನನ್ನನ್ನು ಕರೆದು ನೀವೆಲ್ಲಿ ಹೋಗಿದ್ದೀರಿ ಅಂತೇಳಿ. ಇವರು ಮತ್ತೊಂದು ಕರ್ತವ್ಯದ ಕರೆಗೆ ಹೋಗಿರ್ತಾರೆ. ಆದ್ರೆ ಬಂದವನಿಗೆ ದಾವಂತ ಇರ್ತದಲ್ಲ, ನಾವು ಬಂದು ಬೇಗ ಹೋಗ್ಬೇಕು ಅಂತ ಹೇಳಿ ನಾವು ಹೇಳ್ತೇವೆ, ಬಸಲ ದಂಪಕ್ಕೆ ಕರು ಕಟ್ಟಿ ಹಾಕಿ ಬಂದದ್ದು ಅಂತ ಹೇಳಿ. ಆ ರೀತಿಯಾಗಿ ಬರುವವರು ಇರುವುದು. ಆದ್ದರಿಂದಾಗಿ ಆ ಸಮಸ್ಯೆ ಇರ್ತದೆ. ಯಾಕಂದ್ರೆ ಕ್ಲಬ್ದ ಸಂದರ್ಭದಲ್ಲಿ ಅದನ್ನು ಅಟೆಂಡ್ ಮಾಡ್ಬೇಕಾಗ್ತದೆ. ಇಲ್ಲ ಅದು ಇನ್ನೊಂದು ಮಜಲಿಗೆ ಹೋದ್ರೆ ಅಂತ ಹೇಳಿ. ಸಾಮಾನ್ಯವಾಗಿ ಮಂಗಳೂರು ಸಿಟಿ ಒಳಗೆ ನಿಮ್ಗೆ ಬರುವಂತ ಕಂಪ್ಲೇಂಟ್ಗಳಲ್ಲಿ ಹೈಯೆಸ್ಟ್ ಕಂಪ್ಲೇಂಟ್ಗಳು ಯಾವುದು ಗೊತ್ತಾ? ಕಸ ಬಿಸಾಡುವುದು. ಈ ಮನೆಯ ಕಸ ಆ ಮನೆಗೆ ಬಿಸಾಡಿದ್ರು ಅಂತೇಳಿ ಅದೊಂದು ಗಲಾಟೆ, ಅದಕ್ಕೆ ಒಂದು ದೂರು, ಅದಕ್ಕೊಂದು 112ಗೆ ಕಂಪ್ಲೇಂಟು, ಇಲ್ಲ 100ಗೆ ಕಂಪ್ಲೇಂಟು. ಪೊಲೀಸರು ಅಲ್ಲಿಗೆ ಸ್ಪಾಟಿಗೆ ಹೋಗ್ಬೇಕಾಗ್ತದೆ ಅನಿವಾರ್ಯವಾಗಿ. 112ಗೆ ಕಂಪ್ಲೇಂಟ್ ಯಾರಾದ್ರೂ ಮಾಡಿದ್ರೆ ಪೊಲೀಸರು ಸ್ಪಾಟಿಗೆ ಹೋಗಿ ಅಲ್ಲಿ ನಿಂತು ಕಂಟ್ರೋಲ್ ರೂಮಿಗೆ ಮಾಹಿತಿ ಕೊಡ್ಬೇಕು, ನಾನು ಸ್ಪಾಟ್ ಅಲ್ಲಿ ಇದ್ದೇನೆ ಅಂತ ಹೇಳಿ. 20 ನಿಮಿಷದಲ್ಲಿ ಇವರು ಸ್ಪಾಟಿಗೆ ರೀಚ್ ಆಗಬೇಕು. ಸ್ಥಳೀಯ ಠಾಣೆಯವರು ಸ್ಥಳೀಯ ಠಾಣೆಯಲ್ಲಿ ಒಂದು 112 ವಾಹನ ಇದೆ, ಗಸ್ತು ವಾಹನ ಇರ್ತದೆ, ಆ ವಾಹನದವರು ಹೋಗ್ಬೇಕು. ಒಂದು ವೇಳೆ ಅವರು ಬೇರೆ ಕೇಸಿಗೆ ಅಟೆಂಡ್ ಆಗ್ತಾ ಇದ್ರೆ ಅವ್ರು ಅಲ್ಲಿಂದ ಮಿಸ್, ಬೇರೆ ಒಂದು ಕೇಸಲ್ಲಿ ಅಟೆಂಡ್ ಇದ್ದೇನೆ, ಇನ್ನು ಸ್ವಲ್ಪ ಸಮಯದಲ್ಲಿ ಅಲ್ಲಿಗೆ ಹೋಗ್ತೇನೆ ಅಂತೇಳಿ. ಒಂದು ವೇಳೆ ಪೊಲೀಸರು ಹೋಗೋದು ತಡ ಆಗಿ ಅಲ್ಲಿ ಏನಾದ್ರು ಗಲಾಟೆಯಾಗಿ ಮರಣಾಂತಿಕ ಗಾಯಗಳಾದ್ರೆ ಅದು ಪೊಲೀಸರ ಸಲಹೆ ಮೇಲೆ ನೀವು ಸೂಕ್ತ ಸಮಯಕ್ಕೆ ಹೋಗ್ಲಿಲ್ಲ. ಈ ಸಮಸ್ಯೆ ಇದೆ. ಅದರಿಂದಾಗಿ ಪೊಲೀಸ್ ಠಾಣೆಯಲ್ಲಿ ನಿಮ್ಗೆ SR ಅಂತ ಇತ್ತು ಮೊದಲು ಸಿಸ್ಟಮ್. ಎಷ್ಟು ಮಂದಿ SRಗಳಿರ್ತಾರೆ? ಸಾಮಾನ್ಯವಾಗಿ 2 SR ಆಗಿ ಕೂರ್ತಾ ಇದ್ರು. ಯಾಕಂದ್ರೆ ಇಂಥ ಪಿಟಿಷನ್ ಬಂದ್ರೆ ಅರ್ಜೆಂಟ್ ಬಿದ್ದರೆ ಸ್ಪಾಟಿಗೆ ಹೋಗ್ಲಿಕ್ಕೆ. ಮತ್ತೆ ಪೊಲೀಸರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಬರುವ ಕಂಪ್ಲೇಂಟ್ ಅನ್ನು ನೋಡಿ 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 ಅವರಿಗೆ ಅನುಭವ ಆಗಿದೆ ಮತ್ತು ಅಭ್ಯಾಸವೂ ಆಗಿದೆ. ಯಾಕಂದ್ರೆ ಇದು ಕಂಪ್ಲೇಂಟ್ಗಳು ಇಂಥದ್ದೇ ಇರ್ತದೆ. ಅದರಿಂದಾಗಿ ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರ ಅವ್ರನ್ನ ಫೋನ್ ಮಾಡಿ ಬರ್ಲಿಕ್ಕೆ ಹೇಳ್ತಾರೆ, ಮತ್ತೆ ಅಲ್ಲಲ್ಲಿ ಮಾತುಕತೆ ಮಾಡಿ ಮುಗಿಸ್ಕೊಳ್ತಾರೆ, ಇನ್ನು ಗಲಾಟೆ ಮಾಡ್ಕೊಳ್ಬೇಡಿ ಅಂತ ಹೇಳಿ. ಈ ರೀತಿಯ ವ್ಯವಸ್ಥೆಗಳು ಇದೆ. ಆಗ ಪೊಲೀಸರ ಮೇಲೆ ಎಲಿಗೇಷನ್ ಬರುವುದು ಉಂಟು. ಪೊಲೀಸರು ಸರಿಯಾಗಿ ತನಿಖೆ ಮಾಡಲಿಲ್ಲ, ಸರಿಯಾಗಿ ನ್ಯಾಯ ಕೊಡ್ಲಿಲ್ಲ. ಅವರು ಪೊಲೀಸರು ಕರೆದ್ರು, ಅವ್ರು ಬರುವಾಗ ಅವ್ರು ಇನ್ನೊಬ್ಬ ಇನ್ಫ್ಲೂಯೆನ್ಸ್ಗೆ ಒಬ್ಬರನ್ನು ಕರ್ಕೊಂಡು ಬಂದ, ಪೊಲೀಸರ ಮೇಲೆ ಒತ್ತಡ ಹಾಕಿದ್ರು, ನಮ್ಗೆ ಸಹಜ ನ್ಯಾಯ ಸಿಗ್ಲಿಲ್ಲ. ಈ ರೀತಿಯ ಎಲಿಗೇಷನ್ಗಳು ಇರ್ತದೆ. ಅದಕ್ಕಿಂತ ಪೊಲೀಸರು ಸ್ಥಳಕ್ಕೆ ಹೋಗಿ ಪರಿಸ್ಥಿತಿ ಅವಲೋಕನ ಮಾಡಿ ಅಲ್ಲಿಯೇ ತೀರ್ಮಾನ ಮಾಡಿ ಬರುವುದು ಅತ್ಯಂತ ಉತ್ತಮ. ಆದ್ರೆ ಸಾಧ್ಯ ಆಗುವುದಿಲ್ಲ, ಯಾಕಂದ್ರೆ ಸಮಯ ಹೊಂದಾಣಿಕೆಗೆ ಸಾಧ್ಯ ಆಗುವುದಿಲ್ಲ. ಬೆಳಿಗ್ಗೆ ಒಂದು ಸಣ್ಣ ಗಲಾಟೆ ಆಗಿದ್ರೆ ಸಂಜೆ ಬರ್ತೇನೆ ಅಂತ ಹೇಳಿದ್ರೆ ಬೆಳಿಗ್ಗೆಯಿಂದ ಸಂಜೆವರೆಗೆ ಅವರು ಬೈಕೊಳ್ಳೋತ ಇರ್ತಾರೆ. ಅದು ಮಧ್ಯದಲ್ಲಿ ಅದಕ್ಕೆ ಯಾರಾದ್ರೂ ಸೇರಿಬಿಟ್ಟು ವಿಕೋಪಕ್ಕೆ ಹೋದ್ರೆ ಈ ರೀತಿಯ ಸಮಸ್ಯೆಗಳಿರ್ತದೆ. ಅದರಿಂದ ಎಷ್ಟು ಬೇಗ ನೀವು ಘಟನಾ ಸ್ಥಳಕ್ಕೆ ನೀವು ರೀಚ್ ಆಗ್ತೀರಾ ಅಷ್ಟು ಬೇಗ ಅದರಲ್ಲಿ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿ. ಈಗ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ತನಿಖೆಗೂ ಕೂಡ ಸುಲಭ ಆಗ್ತದೆ. ತನಿಖೆಗೂ ಸುಲಭ. ಈಗ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಇದ್ದಾರೆ, ಸೇಮಂತ್ ಕುಮಾರ್ ಸಿಂಗ್ ಅಂತ. ಅವರು ಮಂಗಳೂರಲ್ಲಿ SP ಆಗಿದ್ದವರು, DIG ಆಗಿದ್ದವರು, IG ಆಗಿದ್ದ, ಮಂಗಳೂರು ಕಮಿಷನರೇಟ್ನ ಪ್ರಥಮ ಕಮಿಷನರ್ ಅವರಾಗಿದ್ದರು. ಅವರು ಏನಂತ ಹೇಳಿದ್ರೆ, ಒಂದು ಘಟನೆ ಆದ ಕೂಡಲೇ ವಿದಿನ್ 20 ಮಿನಿಟ್ಸ್ ಸ್ಪಾಟ್ ಅಲ್ಲಿ ಇರ್ತಿದ್ರು, ಎಷ್ಟು ದೂರದಲ್ಲಿದ್ರು ಸಹ. ಸ್ಥಳೀಯ ಪೊಲೀಸರು ಸ್ಥಳಕ್ಕೆ ಹೋಗುವ ಮೊದಲು ಮಂಗಳೂರಿನಿಂದ SP ಹೋಗ್ತಾ ಇದ್ರು, ಆ ರೀತಿಯಾಗಿ ಹೋಗ್ತಾ ಇದ್ರು. ಏನಾಗ್ತದೆ, ಒಬ್ಬ SP ಹೋದ್ರೆ ಇಡೀ ವ್ಯವಸ್ಥೆ ಹೋಯ್ತು ಅಂತ ಲೆಕ್ಕ. ಒಂದು ಸ್ಥಳಕ್ಕೆ SP ಭೇಟಿ ಮಾಡಿ ಏನು ಪ್ರಯೋಜನ ಅಂತ ಕೆಲವರು ಹೇಳ್ತಾರೆ. ಸಾಮಾನ್ಯವಾಗಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಅಲ್ಲಿ ಇರ್ತಾರೆ, ಅವರು 4 ಮಂದಿ ಸ್ಟಾಫ್ಗಳು ಇರ್ತಾರೆ, ಅವರು ತನಿಖೆ ಮಾಡ್ತಾರೆ. ಅದು SP ಹೋಗಿ ಏನು ಮಾಡ್ಲಿಕ್ಕೆ ಅಂದ್ರೆ ಒಂದು ಭಾವನೆ ಏನು ಕ್ರಿಯೇಟ್ ಆಗ್ತದೆ ಅಂದ್ರೆ, SP ಬಂದ್ರು ಅಂತ ಹೇಳಿದ ಕೂಡಲೇ ಒಂದು ರೀತಿಯಲ್ಲಿ ಇಡೀ ವ್ಯವಸ್ಥೆ ಬಂತು ಅಂತ ಲೆಕ್ಕ, ಪೊಲೀಸ್ ವ್ಯವಸ್ಥೆ ಬಂತು ಅಂತ. ಅವರು ಅಲ್ಲಿ ಯಾರನ್ನು ಬೇಕಾದ್ರೆ ಇಮಿಡಿಯೇಟ್ ಆಗಿ ಕರೀತಾರೆ. ಅವ್ರು ಸಬ್ ಇನ್ಸ್ಪೆಕ್ಟರ್ ಆದ್ರೆ ಏನು ಮಾಡಬೇಕು, ಅವ SP ಗೆ ಹೇಳ್ಬೇಕು, SP FSL ಗೆ ಹೇಳ್ಬೇಕು, SP ಬೆರಳ ಸರ್ಜರಿಗೆ ಹೇಳ್ಬೇಕು. ಈ ರೀತಿಯ ವ್ಯವಸ್ಥೆ ಇದೆ. SP ಹೋಗೋದಾದ್ರೆ ಅವರೆಲ್ಲರೂ ಹೋಗ್ತಾರೆ ಒಟ್ಟಿಗೆ, ಹೇಳ್ತಾರೆ ಅಲ್ಲೊಂದು ತಪ್ಪಾಗಿದೆ ಅಂತ ಹೇಳಿದ ಕೂಡಲೇ ಕಂಟ್ರೋಲ್ ರೂಮ್ ಯಾರ್ಯಾರಿಗೆಲ್ಲ ಹೇಳ್ಬೇಕಾ ಹೇಳ್ತಾನೆ, ಸರ್ SP ಸಾಹೇಬರು ಹೋಗ್ತಾ ಇದ್ರು ಸ್ಪಾಟಿಗೆ ಅಂತ ಹೇಳಿ. SP ಸಾಹೇಬರು ಸ್ಪಾಟಿಗೆ ಹೋಗ್ತಾ ಇದ್ದಾರೆ ಅಂತ ಇಷ್ಟು ವ್ಯವಸ್ಥೆಗಳು ಅವರೊಟ್ಟಿಗೆ ಹೋಗ್ಲೇಬೇಕು, ಅದು ಅನಿವಾರ್ಯ, ಹೋಗಿ ಹೋಗ್ತಾರೆ. ಅದೇ ನಿಮ್ಗೆ ಸಬ್ ಇನ್ಸ್ಪೆಕ್ಟ್ರೆ ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಿ ಕರೆದ್ರೆ ಇವರು ಬೆಳಿಗ್ಗೆ ಕರೆದ್ರೆ ಸಂಜೆ ಹೋಗುದು. ಆ ರೀತಿಯ ವ್ಯವಸ್ಥೆಗಳು ಪೊಲೀಸ್ ಇಲಾಖೆಯ ಒಳಗೆ ಇರುವಂತದ್ದು ಸಾಮಾನ್ಯವಾಗಿ ನಮಗೆಲ್ಲ ಅದರ ಅನುಭವಗಳಾಗಿದೆ. SP ಬಂದ್ರೆ ಏನಾಗುತ್ತೆ ಅಂತ ಹೇಳಿ. ಅದರಿಂದಾಗಿ SPಗಳು
ಅಗತ್ಯವಾಗಿ ಸ್ಪಾಟಿಗೆ ಹೋಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುವುದು. ಇಲ್ಲಾಂದ್ರೆ ಅವ್ರದ್ದು ಏನಿದ್ರು ಆಫೀಸಲ್ಲಿ ಕೂತು ಪೇಪರ್ ವರ್ಕ್ ಮಾಡ್ಕೊಂಡು ಕೂತ್ಕೊಳ್ಬೋದು. ಅವ್ರಿಗೆ ಗೊತ್ತಿದೆ ಯಾವ ಯಾವ ಕೇಸನ್ನು ಹೇಗೆ ಹೇಗೆ ಹ್ಯಾಂಡಲ್ ಮಾಡಿಸ್ಬೇಕು, ಯಾರ ಹತ್ರ ಹ್ಯಾಂಡಲ್ ಮಾಡಿಸ್ಬೇಕು, ಏನು ಅವರಿಗೆ ಡೈರೆಕ್ಷನ್ ಕೊಡಬೇಕು ಅಂತೇಳಿ. ಆದರೆ ಸ್ಪಾಟಿಗೆ ಹೋಗುವುದು ಯಾಕಂತ ಹೇಳಿದರೆ ಅದರ ನೈಜತೆಯು ಸ್ಥಳೀಯ ಪೊಲೀಸರಿಗಿಂತ ಜಾಸ್ತಿಯಾಗಿ ಈ IPS ಅಧಿಕಾರಿಗಳಿಗೆ ಗೊತ್ತಾಗುತ್ತೆ ನೈಜತೆ ಏನಿದೆ ಅಂತ. ಅಂದ್ರೆ ಅವರು ಹೇಳಿದ್ದನ್ನು ಕೆಳ ಹಂತದ ಅಧಿಕಾರಿಗಳು ಕೇಳಲೇಬೇಕು. ಆ ರೀತಿಯ ಮಜಲಲ್ಲಿ ತನಿಖೆಗಳು ಮುಂದುವರಿತದೆ. ಸರ್, ಸುದ್ದಿಗೊಂದು ಗುದ್ದು ಮುಂದುವರಿಸುವ. ಇದೀಗ ಸುದ್ದಿಗೊಂದು ಗುದ್ದುವಿನಲ್ಲಿ ಚಿಕ್ಕ ವಿರಾಮ. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as our next upgrade. Invest in workspaces managed by Vortex. Invest smart. Invest in Mangaluru. The Father Mullah Charitable Institutions, the most modern linear accelerator, only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis, ultrasonic color Doppler, CT scan and MRI machines. The operation theaters are equipped with contemporary equipments, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. The Father Mullah Charitable Institutions. Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devdas Ganpati Pai Enterprises near New Chitra Talkies, Mangalore.
AJ Hospital and Research Center is a leading advanced tertiary healthcare center of India, serving the coastal citizens and spreading good health across the sea line. AJ Hospital and Research Center is a specialized Medicare center providing service to more than 30 major medical disciplines, embracing new technologies to offer high-level healthcare that matches the best in the country. Our technical and medical expertise include foremost services in cadaveric organ retrieval, drug-eluting stent placement, pediatric lab nephrectomy, ambulance services, dermatology, ENT, nephrology and many more. AJ Hospital and Research Center, Kuntikana, Mangaluru. Call 222553. Ideal ice cream, milky way to your heart. Embellished with a variety of fruits and flavored with rich crunch and chips, they treat your taste buds. Ideal ice cream. Vasudeva Stores, store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru. ನನ್ನ ಬಾಲ್ಯ ಅಮೂಲ್ಯ ನೆನಪುಗಳಿಂದ ತುಂಬಿತ್ತು. ಸಮಯದ ಸವಾಲನ್ನು ಎದುರಿಸಿ ನಿಂತ ಪರಂಪರೆ. ಆಹಾ, ಶೈನಿಂಗ್, ಆದ್ರೆ ಏನೋ ಮಿಸ್ಸಿಂಗ್. ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ. ಬದಲಾವಣೆ ಹೊಳೆಯುತ್ತಿದೆ. ವಿರಾಮದ ಬಳಿಕ ಸುದ್ದಿಗೊಂದು ಗುದ್ದುವಿಗೆ ಮತ್ತೊಮ್ಮೆ ಸ್ವಾಗತ. ಸರ್, ಇವಾಗ ಏನಂದ್ರೆ ಖಾಲಿ ಇರುವ ಪೊಲೀಸ್ ಹುದ್ದೆಗಳನ್ನ ಭರ್ತಿ ಮಾಡಿ ಪೊಲೀಸರ ಸಂಖ್ಯೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಪೊಲೀಸ್ ಆಯುಕ್ತರು ಮುಂದಾಗಿರುವುದು ಇದೊಂದು ಶ್ಲಾಘನೀಯ ಕಾರ್ಯ ಅಲ್ಲ ಅಂತ? ಖಂಡಿತ ಹೌದು. ಯಾಕಂತ ಹೇಳಿದ್ರೆ ಪೊಲೀಸಲ್ಲಿ ಕೊರತೆ ಇರಬಾರ್ದು ಅಂತ ಹೇಳಿ, ಸಿಬ್ಬಂದಿಗಳಲ್ಲಿ ಕೊರತೆ ಇರಬಾರ್ದು. ಒಂದು ಪೊಲೀಸ್ ಸ್ಟೇಷನ್ಗೆ ಎಷ್ಟು ಸಿಬ್ಬಂದಿಗಳನ್ನ ಸ್ಯಾಂಕ್ಷನ್ ಆಗಿದೆ, ಆ ಸಂಖ್ಯೆಗೆ ಅನುಗುಣವಾಗಿ ಪೊಲೀಸ್ ಸಿಬ್ಬಂದಿಗಳು ಇರಬೇಕು. ಎಲ್ಲಿ ಕಡಿಮೆ ಆಯ್ತು ಅದನ್ನು ಬೇರೆ ಕಡೆಯಿಂದ ಭರ್ತಿ ಮಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ನೀವು ಬೇರೆ ಬೇರೆ ಡ್ಯೂಟಿಗಳಿಗೆ ನೀವು ಒಂದು ಹೋಮ್ ಗಾರ್ಡ್ಸ್ ಅನ್ನು ಕರ್ಕೋಬಹುದು, ಬಂದೋಬಸ್ತ್ ಡ್ಯೂಟಿಗಳಿಗೆ ನೀವು CR ಸಿಬ್ಬಂದಿಗಳನ್ನ ಕರ್ಸ್ಕೊಳ್ಬಹುದು, ಅಥವಾ ದೊಡ್ಡ ಮಟ್ಟದ ಬಂದೋಬಸ್ತ್ ನೀವು KSRP ಸಿಬ್ಬಂದಿಗಳನ್ನು ಕರ್ಸ್ಕೊಳ್ಬಹುದು. ಆದ್ರೆ ಪೊಲೀಸ್ ಠಾಣೆಯ ಡ್ಯೂಟಿ ಇದೆಯಲ್ಲ, ಅದನ್ನು ನೀವು CR ಸಿಬ್ಬಂದಿಗಳ ಹತ್ರ ಮಾಡ್ಲಿಕ್ಕೆ ಆಗುದಿಲ್ಲ, KSRP ಸಿಬ್ಬಂದಿಗಳ ಮಾಡ್ಲಿಕ್ಕೆ ಆಗುದಿಲ್ಲ, ಹೋಮ್ ಗಾರ್ಡ್ಸ್ಗಳ ಹತ್ರ ಮಾಡಿಸ್ಲಿಕ್ಕೆ ಆಗುದಿಲ್ಲ. ಪೊಲೀಸ್ ಠಾಣೆ ಡ್ಯೂಟಿಯನ್ನು ಪೊಲೀಸರೇ ಮಾಡಬೇಕು. ಯಾಕಂದ್ರೆ ಅವರಿಗೆ ಅದಕ್ಕೆ ಸಂಬಂಧಪಟ್ಟ ತರಬೇತಿ ಕೊಟ್ಟಿರ್ತಾರೆ. ಆ ರೀತಿಯಾಗಿ ಮಾಡಬೇಕು. ಪ್ರತಿಯೊಬ್ಬ ಸಿಬ್ಬಂದಿಯು ಪೊಲೀಸ್ ಠಾಣೆಯಲ್ಲಿ ಅವನಿಗೆ ನಿಗದಿತ ಡ್ಯೂಟಿ ಇರ್ತದೆ, ಆ ಡ್ಯೂಟಿಯನ್ನು ಮಾಡಲೇಬೇಕು. ಅದು ಬೆಳಿಗ್ಗೆಯಿಂದ 8 ಗಂಟೆಗಳ ಕಾಲ ನಿಮ್ಗೆ ಸೆಂಟ್ರಿ ಡ್ಯೂಟಿ ಇರ್ಬೋದು, SR ಡ್ಯೂಟಿ ಇರ್ಬೋದು, ನಿಮಗೆ ಕೋರ್ಟ್ ಡ್ಯೂಟಿ ಇರ್ಬೋದು, ಇಲ್ಲಾಂದ್ರೆ
ತನಿಖಾ ಸಹಾಯಕರಾಗಿರುವಂಥ ಡ್ಯೂಟಿಗಳಿರಬೇಕು, ಆರೋಪಿಗಳನ್ನ ಪತ್ತೆ ಹಚ್ಚುವ ಡ್ಯೂಟಿ ಇರ್ಬೋದು, ವಾರಂಟ್ ಜಾರಿ ಮಾಡುವ ಡ್ಯೂಟಿ ಇರ್ಬೋದು, ಪ್ರೊಸೆಸ್ ಇರ್ಬೋದು, ಟಪಾಲು ಕೊಂಡೋಗೋ ಡ್ಯೂಟಿ ಇರ್ಬೋದು. ಈ ರೀತಿಗೆ ವಿವಿಧ ಪೊಲೀಸ್ ಸಿಬ್ಬಂದಿಗಳಿಗೆ ವಿವಿಧ ಡ್ಯೂಟಿಗಳನ್ನು ಹಂಚಿರ್ತಾರೆ. ಆಯಾ ಡ್ಯೂಟಿಗಳನ್ನು ಅವರು ಮಾಡಲೇಬೇಕು, ಅನಿವಾರ್ಯ. ಅದರ ನಂತರ ಅವರಿಗೆ ಎಷ್ಟು ಟೈಮ್ ಅಂತ ಇರ್ತದೆ, ಆ ಟೈಮ್ನೊಳಗೆ ಅವರ ಡ್ಯೂಟಿಯನ್ನು ಮುಗಿಸ್ಕೊಂಡು ಅವರು ಆರಾಮವಾಗಿ ಹೋಗ್ಬೋದು. ಆದರೆ ಪುನಃ ನೈಟ್ ಡ್ಯೂಟಿ ಸ್ಟಾರ್ಟ್ ಆಗ್ತದೆ, ಪುನೊಂದು ಶಿಫ್ಟ್ ಸ್ಟಾರ್ಟ್ ಆಗ್ತದೆ. ನಿಮಗೆ ಸಾಮಾನ್ಯವಾಗಿ ನಿಮಗೆ ಪೊಲೀಸರಿಗೆ ಅತ್ಯಂತ ಹೆಚ್ಚು ಕರ್ತವ್ಯದ ಒತ್ತಡ ಇರುವುದು ಯಾವಾಗ ಅಂತ ಹೇಳಿದ್ರೆ ರಾತ್ರಿ ಸಮಯದಲ್ಲಿ ನಿಮಗೆ ಬಂದು ಇದು ಯಾವುದು ನೈಟ್ ಬೀಟ್ ಅಂಥದ್ದು ಕೆಲಸಗಳಿರೋದು. ಆದರೆ ಹಗಲಲ್ಲಿ ನಿಮಗೆ ಬೇರೆ ಬೇರೆ ಡ್ಯೂಟಿಗಳಿರ್ತದೆ. ಒಂದು ಕೋರ್ಟ್ ಡ್ಯೂಟಿ ಇರ್ತದೆ, ಪ್ರೋಸೆಸ್ ಇರ್ತದೆ, ವಾರಂಟ್ ಜಾರಿ, ಸಮನ್ಸ್ ಜಾರಿ, ಇಂಥದ್ದಿರ್ತದೆ. ಇಂಥ ಡ್ಯೂಟಿಗಳಿಗೆ ನೀವು ಸಿಬ್ಬಂದಿಗಳನ್ನು ಹೆಚ್ಚು ಸಿಬ್ಬಂದಿಗಳನ್ನು ಇರಬೇಕಾದ್ರೆ ರಾತ್ರಿ ಸಮಸ್ಯೆ ಏನಾಗ್ತದೆ ಅಂತ ಹೇಳಿದ್ರೆ ನೀವು ಆಯಾ ಬೀಟಿಗಳಿಗೆ ಬೀಟ್ ಪೊಲೀಸರನ್ನು ನಿಯೋಜನೆ ಮಾಡುದು. ಅವರು ಬೀಟಿಗೆ ಹೋಗಿದಾರ ಇಲ್ಲೋ ಅಂತ ಹೇಳಿ ಚೆಕ್ ಮಾಡ್ಲಿಕ್ಕೆ ಮತ್ತೊಬ್ಬ, ಈ ರೀತಿ ಸಮಸ್ಯೆಗಳೆಲ್ಲ ಸೃಷ್ಟಿಯಾಗುತ್ತದೆ. ಮತ್ತೆ ರಾತ್ರಿ ಯಾವ ಬೀಟಿಗೆ ಪೊಲೀಸರು ಹೋಗ್ಲಿಲ್ವೋ, ಒಂದು ವೇಳೆ ಅಲ್ಲಿ ಎಲ್ಲ ಏನಾದ್ರು ಕಳ್ತನ ಏನಾದ್ರು ಆದ್ರೆ ಅಂತ ಸಿಬ್ಬಂದಿಯ ತಲೆದಂಡ ಆಗ್ಬೇಕು. ಹಾಗೆ ಆಗ್ತದೆ, ಹೋಗಿದಾರ ಇಲ್ವೋ ಅಂತ ಹೇಳಿ ಆ ಬೀಟಿಗೆ ಹೋಗಿ ಅವ್ರು ನಾನು ಬಂದಿದ್ದೇನೆ ಅಂತ ಹೇಳಿ ಈ ಬೀಟ್ ಅಂತ ಒಂದು ವ್ಯವಸ್ಥೆ ಇದೆ, ಅದರಲ್ಲಿ ಅವ್ರು ಅಪ್ಲೋಡ್ ಮಾಡಬೇಕು ನಾವು ಇಂತಲ್ಲಿ ಇದ್ದೇವೆ ಅಂತ ಹೇಳಿ. ಅದರಿಂದಾಗಿ ಅದು ಯಾಕಂತ ಹೇಳಿದ್ರೆ ಅವರು ಹೋದ್ರಿಂದಾಗಿ ಅಲ್ಲಿ ಏನೋ ಆಗುದಿಲ್ಲ ಅಂತಲ್ಲ, ಆದ್ರೆ ಪೊಲೀಸ್ ಮೂವ್ಮೆಂಟ್ ಇದೆ ಅಂತೇಳಿ ಗೊತ್ತಾಗತ್ತೆ. ಮೊದಲೆಲ್ಲ ಹೇಗಿತ್ತು ಅಂದ್ರೆ ಬೀಟ್ ಪೊಲೀಸರು ಉದ್ದಕ್ಕೆ ಒಂದು ಲಾಠಿ ಇಟ್ಕೊಂಡು ರಸ್ತೆಯಲ್ಲಿ ಕೊಟ್ಟು ಬಡಿತಾ ಹೋಗ್ತಾ ಇದ್ರು. ಶಬ್ದ ಮಾಡ್ಕೊಂಡು ಹೋಗ್ಬೋದು. ಶಬ್ದ ಮಾಡ್ಕೊಂಡು ಹೋದ್ರೆ ಹೇಗಂತ ಹೇಳಿದ್ರೆ ಸಿಟಿಗಳಲ್ಲಿ ಬೀಟ್ ಹೋಗುದಂದ್ರೆ ಬೀಟ್ ಹೋಗುವ ರೀತಿಯಾಗಿ ನೀವು ಕೇವಲ ಒಂದು ಲಾಠಿ ಇಟ್ಕೊಂಡು ಉದ್ದಕ್ಕೆ ಹೋಗೋದಲ್ಲ, ಆ ಲಾಠಿಯನ್ನು ರಸ್ತೆಗೆ ಬಡಿತಾ ಹೋಗಬೇಕು, ಅದರಿಂದ ಶಬ್ದ ಬರಬೇಕು. ಆ ಶಬ್ದ ಬಂತ ಹೇಳಿದ್ರೆ ಪೊಲೀಸ್ ಮೂವ್ಮೆಂಟ್ ಉಂಟು ಅಂತ ಅರ್ಥ. ಪೊಲೀಸ್ ಮೂವ್ಮೆಂಟ್ ಉಂಟು ಅಂತ ಹೇಳಿದ್ರೆ ಯಾವುದೇ ರೀತಿಯ ಕಳ್ಳತನ ಆಗೋದಿಲ್ಲ. ಮತ್ತೊಂದು ಏನಂತ ಹೇಳಿದ್ರೆ ನಾವು ಎಷ್ಟೋ ಸಮಯ ಹೇಳ್ತಾ ಇರ್ತೇವೆ, ಮುಂಜಾನೆ ವೇಳೆಗೆ 4 ರಿಂದ 6 ಅದನ್ನು ಗುಡ್ ಮಾರ್ನಿಂಗ್ ಬೀಟ್ ಅಂತ ಹೇಳ್ತಾರೆ. ಆಗ ನಿಮ್ಗೆ ಹೆಚ್ಚಿನ ರೀತಿಯ ಅಪರಾಧ ಕೃತ್ಯಗಳು ನಡೆಯುವುದು ಅಂತ ಹೇಳಿ. ಕಳ್ಳತನ ಮಾಡಿದವರು ಹೋಗುವ ಸಂದರ್ಭ 4 ರಿಂದ 6. ಸಾಮಾನ್ಯವಾಗಿ ಇಲ್ಲಿಂದ ಹೋಗುವುದರಿಂದ ಒಂದು ಬಸ್ ಸ್ಟ್ಯಾಂಡ್ಗೆ ಹೋಗ್ತಾರೆ, ಇಲ್ಲ ರೈಲ್ವೆ ಸ್ಟೇಷನ್ ಹೋಗ್ತಾರೆ. ಆ ಸಂದರ್ಭದಲ್ಲಿ ಅವರಲ್ಲಿ ಎಚ್ಚರದಲ್ಲಿ ಒಂದು ಬೀಟ್ ಹಾಕಬೇಕು, ಗುಡ್ ಮಾರ್ನಿಂಗ್ ಬೀಟ್ ಅಂತ ಹೇಳೋದು. ಅವರು ಕಳ್ತನ ಮಾಡಿದಲ್ಲಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ಅವರಿಗೆ ಆ ಸಂದರ್ಭದಲ್ಲಿ ವಾಹನ ವ್ಯವಸ್ಥೆ ಇರುವುದಿಲ್ಲ. ಬೆಳಗ್ಗೆ ನಿಮಗೆ ರಿಕ್ಷಾಗಳು, ಟ್ಯಾಕ್ಸಿಗಳು ಸಿಗುವಂತ ಸಂಭವ ಕಡಿಮೆ. ಅವರು ಆಗ ನಡ್ಕೊಂಡು ಹೋಗುವಂತ ಅನಿವಾರ್ಯತೆ ಇರ್ತದೆ. ಆ ಸಂದರ್ಭದಲ್ಲಿ ಪೊಲೀಸರು ವಾಚ್ ಮಾಡಬೇಕು ಅಂತ ಹೇಳಿ ಇಂಥದ್ದೆಲ್ಲ ಇದೆ. ಮತ್ತೊಂದು ಗುಡ್ ಮಾರ್ನಿಂಗ್ ಬೀಟ್ ಅಂತ ಯಾಕೆ ಹೇಳುದು ಅಂತ ಹೇಳಿದ್ರೆ ಕೆಲವೊಂದು ಜಾಯಿಂಟ್ಗಳು ಇರ್ತವೆ. ಈ ಗಾಂಜಾ ಸೇದುವಂತವರು, ಮಾದಕ ದ್ರವ್ಯ ವ್ಯಸನಿಗಳದ್ದು ಕೆಲವೊಂದು ಜಾಯಿಂಟ್ಗಳು ಇರ್ತವೆ, ಅವರಲ್ಲೇ ಹೋಗಿ ಸೇದುವುದು, ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಹೇಳಿ. ಅಂದ್ರೆ ಪೊಲೀಸರಿಗೆ ಅದು ಗೊತ್ತಿರ್ತದೆ, ಅಲ್ಲಿ ಹೋದ್ರೆ ಇಂಥ ಒಂದು ಅಡ್ಡಗಳಿವೆ ಅಂತ ಹೇಳಿ ಅಂಥದನ್ನೆಲ್ಲ ಚೆಕ್ ಮಾಡ್ತಾ ಇರೋದು. ಅದರಿಂದ ಒಟ್ಟಾರೆಯಾಗಿ ಏನಂತ ಹೇಳಿದ್ರೆ ನೆಮ್ಮದಿಯಲ್ಲಿ ನಿದ್ದೆ ಮಾಡಿದವರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ರಕ್ಷಣೆ ನೀಡುವಂತ ಜವಾಬ್ದಾರಿ ಇರುವುದು ಪೊಲೀಸರಿಗೆ. ಪೊಲೀಸರು ಹೊರಗೆ ನಿದ್ದೆಗೆಟ್ಟುಕೊಂಡು ಕಾಯ್ತಾ ಇದ್ದಾರೆ ಎನ್ನುವ ಕಾರಣಕ್ಕಾಗಿಯೇ ಮನೆಯೊಳಗೆ AC ಹಾಕಿಕೊಂಡು ಫ್ಯಾನ್ ತಿರುಗಿಸಿಕೊಂಡು ಮಲಗ್ತೇವೆ. ಇಲ್ಲದ್ರೆ ನಮ್ಗೆ ಆ ಸುಖ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಅದರಿಂದಾಗೆ ಪೊಲೀಸ್ ಇಲಾಖೆ ಅಂತ ಹೇಳಿದ ಕೂಡಲೇ ನಮ್ಗೆ ಅವರ ಮೇಲೆ ಒಂದು ಗೌರವ ಭಾವನೆ ಇರುವುದು. ಅದಕ್ಕೆ ನಮ್ಮ ರಕ್ಷಣೆಯ ಹೊಣೆಯನ್ನು ಅವರು ಹೊತ್ಕೊಂಡಿದ್ದಾರೆ. ಆದ್ದರಿಂದ ಅವರ ಬಗ್ಗೆ ನಮಗೆ ಒಳ್ಳೆಯ ಅಭಿಪ್ರಾಯ ಇರಬೇಕು ಅಂತೇಳಿ. ಯಾವುದೇ ರೀತಿಯ ಕಷ್ಟಗಳಿಗೆ ತಕ್ಷಣ ಸಂಬಂಧಿಸುವಂತಹ ಸರ್ಕಾರಿ ಇಲಾಖೆ ಅಂತ ಏನಿದ್ರೆ ಅದು ಪೊಲೀಸ್ ಇಲಾಖೆ ಮಾತ್ರ. ನಿಮ್ಮ ಮನೆಗೆ ಒಂದು ಹಾವು ಅಂತ ಇಟ್ಕೊಳ್ಳಿ, ನೀವು ಸುರಿಗೆ ಫೋನ್ ಮಾಡುದು ಪೊಲೀಸಿಗೆ ಹೊರತು ಹಾವು ಹಿಡಿಯುವವನಿಗಲ್ಲ. ಯಾಕಂದ್ರೆ ಅವನ ನಂಬರ್ ಇರುವುದಿಲ್ಲ. ಕಂಟ್ರೋಲ್ ರೂಮಿಗೆ ಫೋನ್ ಮಾಡಿದ ಕೂಡಲೇ ಅವರೊಬ್ಬ ಹಾವು ಹಿಡಿಯೋನನ್ನು ಸಂಪರ್ಕ ಮಾಡಿ ಅವನು ಅಲ್ಲಿಗೆ ಕಳಿಸಿ ಈ ರೀತಿ ಕೆಲಸಗಳನ್ನು ಮಾಡ್ತಾರೆ. ಹಾವು ಹಿಡಿಯೋರು ಪೊಲೀಸರ ಕೆಲಸ ಏನಲ್ಲ, ಅದು ಫಾರೆಸ್ಟ್ ಇಲಾಖೆಯ ಕೆಲಸ. ಆದ್ರೂ ಸ್ಪಂದಿಸುವುದು ಪೊಲೀಸ್ ಇಲಾಖೆ. ಒಂದು ಬಚ್ಚಲ ಕೋಣೆಯಲ್ಲಿ ಬೆಂಕಿ ಬಿತ್ತು ಅಂತ ನೀವು ಫೋನ್ ಮಾಡುದು ಫೈರ್ ಸ್ಟೇಷನ್ಗೆ ಅಲ್ಲ, ಪೊಲೀಸಿಗೆ ಮಾಡುದು ಫಸ್ಟಿಗೆ. ಪೊಲೀಸರು ಫೈರ್ ಸ್ಟೇಷನ್ಗೆ ಹೇಳಿ ಫೈರ್ ಸ್ಟೇಷನ್ ಅವರು ಬಂದು ಅದನ್ನು ಇದು ಮಾಡುದು.
ಯಾಕಂತ ಹೇಳಿದರೆ ನಿಮಗೆ ಪಕ್ಕನೆ ರಕ್ಷಣೆಗಾಗಿ ನೀವು ಮೊರೆ ಹೋಗುವುದು ಪೊಲೀಸರನ್ನು. ಯಾವುದೇ ಸರ್ಕಾರಿ ಇಲಾಖೆಯ ಅಧಿಕಾರಿಗಳು ಯಾವುದೇ ಹೊತ್ತಲ್ಲೂ ನಿಮ್ಮ ಹತ್ರಕ್ಕೆ ಬರೋದಿಲ್ಲ, ಕೇವಲ ಪೊಲೀಸ್ ಸಿಬ್ಬಂದಿಗಳು ಮಾತ್ರ. ಅದು ನೀವು ಮುಂಜಾನೆ ಫೋನ್ ಮಾಡಿ, ಮಧ್ಯರಾತ್ರಿ ಫೋನ್ ಮಾಡಿ, ಬೆಳ್ಳಂಬೆಳಗ್ಗೆ ಫೋನ್ ಮಾಡಿ, ಯಾವ ಹೊತ್ತಿಗೆ ಬೇಕಾದ್ರೆ ಫೋನ್ ಮಾಡಿ, ಅವರು ನಿಮಗೆ ಸ್ಪಂದಿಸ್ತಾರೆ. ಯಾಕೆ ಈ ಹೊತ್ತಿಗೆ ಫೋನ್ ಮಾಡಿದಂತ ಯಾವ ಪೊಲೀಸ್ ಸಿಬ್ಬಂದಿಯು ಕೇಳುವುದಿಲ್ಲ. ನೀವು ಮಧ್ಯರಾತ್ರಿ 2 ಗಂಟೆಗೆ ಫೋನ್ ಮಾಡಿ ಅವರಿಗೆ ಹೇಳಿದ್ರೆ ಬೆಳಿಗ್ಗೆ ಅವರಿಗೆ ಕಾಯ್ಬೋದಿತ್ತಲ್ಲ ಅಂತ ಯಾರು ಕೇಳುವುದಿಲ್ಲ. ಆಗ್ಲೂ ಸಾವಧಾನದಿಂದ ಕೇಳ್ತಾರೆ, ಏನು ವಿಷಯ, ಯಾಕೆ ಇಷ್ಟು ಹೊತ್ತಿಗೆ ಫೋನ್ ಮಾಡಿದ್ದು, ಏನು ಅಗತ್ಯತೆ ಇದೆ, ಈ ವಿಚಾರಗಳನ್ನು ಅವರು ಮಾಡ್ತಾರೆ. ಅದರಿಂದಾಗಿ ಪೊಲೀಸ್ ಇಲಾಖೆ ಅಂತ ಹೇಳಿದರೆ ಅಂತ ಒಂದು ಸಾರ್ವಜನಿಕ ಸೇವೆಗಾಗಿಯೇ ಇರುವಂತಹ ಸರ್ಕಾರಿ ವ್ಯವಸ್ಥೆ. ಆದ್ದರಿಂದ ಆ ಇಲಾಖೆಯಲ್ಲಿ ಸರಿಯಾದ ರೀತಿಯಲ್ಲಿ ಸರ್ಕಾರ ಸ್ಪಂದಿಸಬೇಕು. ಅಲ್ಲಿ ಏನು ಸಿಬ್ಬಂದಿಗಳ ಕೊರತೆ ಇದೆ, ಯಾಕೆಂದ್ರೆ ಸಿಬ್ಬಂದಿಗಳ ಕೊರತೆ ಇದೆ ಅಂತ ಹೇಳಿ ಆ ಕೆಲಸವನ್ನು ಬಾಕಿ ಇಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನು ಇನ್ನೊಬ್ಬ ಸಿಬ್ಬಂದಿಯಿಂದ ಮಾಡಿಸಬೇಕು, ಅನಿವಾರ್ಯ. ನೋಡಿ, ಒಂದು 4 ಮಂದಿ ಸಿಬ್ಬಂದಿ ಕೊರತೆ ಇದೆ, ಆ 4 ಮಂದಿ ಕೆಲಸವನ್ನ ಅವ್ರು 4 ಮಂದಿ ಇಲ್ಲ ಅಲ್ಲ, ಅದಾಗಿ ಇರ್ಲಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆ ಕೆಲಸವನ್ನು ಇನ್ನೂ ಬೇರೆ 6 ಮಂದಿ ಹತ್ರ ಆ 4 ಮಂದಿಯ ಕೆಲಸವನ್ನು ಮಾಡಬೇಕು, ಮಾಡಿಸಲೇಬೇಕು, ಅನಿವಾರ್ಯ. ಆದಾಗ ಏನು ಪೊಲೀಸರಿಗೆ ಒತ್ತಡ ಕೂಡ ಹೆಚ್ಚುವರಿಯಾಗಿ ಬೀಳ್ತದೆ. ಸಾಮಾನ್ಯವಾಗಿ ಒತ್ತಡ ಹೆಚ್ಚಾಗುವುದು ಅದೇ ಕಾರಣಕ್ಕಾಗಿ. ನೀವು ಫಸ್ಟ್ ಭೇಟಿಗೆ ಬಂದವರು ಸೆಕೆಂಡ್ ಭೇಟಿಗೆ ರೆಸ್ಟಿಗೆ ಹೋಗಿ ಪುನಃ ಥರ್ಡ್ ಭೇಟಿಗೆ ಬರ್ಬೇಕಾಗ್ತದೆ, ಅನಿವಾರ್ಯ. ಯಾಕೆ ಥರ್ಡ್ ಭೇಟಿಯಲ್ಲಿ ಸಿಬ್ಬಂದಿ ಇಲ್ಲ. 8 ಗಂಟೆ ಡ್ಯೂಟಿ ಹೋಗಿ ನಿಮ್ಗೆ 16 ಗಂಟೆ ಡ್ಯೂಟಿ ಆಯ್ತು. ನಿಮಗೆ ಯಾವುದೇ ಅಗತ್ಯದ ಸಂದರ್ಭದಲ್ಲಿ ಅವರು ಸಹ ಮನುಷ್ಯರೇ ತಾನೆ, ಅಗತ್ಯದ ಸಂದರ್ಭ ಇರ್ತದೆ. ಎಲ್ಲಿಗಾದ್ರೂ ಸಂಬಂಧಿಕರ ಮನೆಗೆ ಹೋಗ್ಲಿಕ್ಕೆ ಇರ್ತದೆ, ಮನೆಯಲ್ಲಿ ಏನಾದರೂ ಕಾರ್ಯಕ್ರಮ ಇರ್ತದೆ, ಏನಾದರೂ ಬೇರೆ ಬೇರೆ ರೀತಿಯ ಎಂಗೇಜ್ಮೆಂಟ್ಗಳಿರ್ತದೆ, ಅದನ್ನೆಲ್ಲ ಇದು ಮಾಡಲಿಕ್ಕೆ ಅವರಿಗೆ ಸಮಯ ಸಿಕ್ಕುವುದಿಲ್ಲ. ಮನೆ ಕಡೆ ಗಮನ ಕೊಡಲಿಕ್ಕೆ ಪೊಲೀಸರಿಗೆ ಸಮಯ ಸಿಕ್ಕುವುದಿಲ್ಲ. ಯಾಕಂತ ಹೇಳಿದರೆ ಬೆಳಿಗ್ಗೆ 8 ಗಂಟೆ ಡ್ಯೂಟಿಗೆ ಅಂತ ಹೇಳಿ ಮನೆಯಿಂದ 7 ಗಂಟೆಗೆ ಹೊರಟು ಬಂದಾಗ ಅವರು ಹೇಳ್ತಾರೆ 8ರಿಂದ 12 ಗಂಟೆಗೆ ನನ್ನ ಇದು ಮುಗಿತದೆ, ಮತ್ತೆ 4 ಗಂಟೆವರೆಗೆ ರೆಸ್ಟ್, ಪುನಃ 4ರಿಂದ 8 ಯಾವುದು ಸೆಂಟ್ರಿ ಡ್ಯೂಟಿ ಅಂತಾದರೆ 12 ಗಂಟೆಗೆ ಬರ್ತಾರಂತ. ಆದ್ರ ಮೇಲೆ ಹೆಂಡತಿ ಏನು ಮಾಡ್ತಾರೆ, ಮಧ್ಯಾಹ್ನ 1 ಗಂಟೆಗೆ ಊಟಕ್ಕೆ ರೆಡಿ ಮಾಡಿ ಇಡ್ತಾರೆ. ಇವರು 12 ಗಂಟೆ 1 ಗಂಟೆಯಲ್ಲಿ 2 ಗಂಟೆ ಆದರೂ ಬರೋದೇ ಇಲ್ಲ. ನೋಡುವಾಗ ಇವರು 12 ಗಂಟೆಗೆ ಸೆಂಟ್ರಿ ಡ್ಯೂಟಿ ಮುಗಿಸ್ಕೊಂಡಿದ್ದಾರೆ, ಅವರಿಗೆ ಇನ್ನೊಂದು ಡ್ಯೂಟಿ ಹಾಕಿದ್ದಾರೆ, ಯಾವುದೋ ಒಂದು ಕೇಸನ್ನು ಹೋಗಿ ಒಬ್ಬರನ್ನು ಹಿಡ್ಕೊಂಡು ಬಾನ, ಇಲ್ಲಾದ್ರೂ ಹೋಗಿ ತನಿಖೆ ಮಾಡಿಕೊಂಡು ಬಾ ಅಂತ ಹೇಳಿ. ಅವ ಎಲ್ಲೋ ದಾರಿಯಲ್ಲಿ ಸಿಕ್ಕಿದ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಹೋದ ಪಾಪ, ಅದನ್ನು ಮುಗಿಸ್ಕೊಂಡು ಬಂದಾಗ 4 ಗಂಟೆ ಆಯ್ತು, ಪುನಃ ಡ್ಯೂಟಿಗೆ ಪುನಃ ಸೆಕೆಂಡ್ ಶಿಫ್ಟ್ಗೆ ಹೋಗ್ಬೇಕು, ಯಾವುದು ಸೆಂಟ್ರಿ ಡ್ಯೂಟಿಗೆ ಹೋಗ್ಬೇಕು. ಈ ರೀತಿಯ ಪರಿಸ್ಥಿತಿ ಆಗ್ತದೆ. ಆಗ ಏನಾಗ್ತದೆ ಅಂತ ಹೇಳಿದ್ರೆ ಮನೆಯಲ್ಲಿ ಏನಾಗ್ತದೆ, ಮನೆಯಲ್ಲಿ ಊಟಕ್ಕೆ ಬರಲಿಲ್ಲ ಒಂದು ಕೋಪ, ಇವರಿಗೆ ಯಾವತ್ತು ಮನೆಯವರೊಂದಿಗೆ ಕಾಲ ಕಳಲಿಕ್ಕೆ ಸಮಯ ಇಲ್ಲ ಅಂತ ಹೇಳಿ ಮತ್ತೊಂದು ಕೋಪ. ಅವರಿಗೆ ಈ ಅನಿವಾರ್ಯತೆ ಗೊತ್ತಾಗೋದಿಲ್ಲ, ಪೊಲೀಸ್ ಠಾಣೆಯ ಅನಿವಾರ್ಯತೆಗಳು ಅಂದಾಜಾಗುವುದಿಲ್ಲ. ಅದರಿಂದಾಗಿ ಸಂಸಾರದಲ್ಲಿ ಬಿರುಕು ಬಿಡುವಂತಹ ಮಾತುಕತೆ ಇದಾಗುವಂಥದ್ದು, ಇಂತಹ ಸಮಸ್ಯೆಗಳು ಸೃಷ್ಟಿಯಾಗುತ್ತೆ. ಇದರಿಂದ ಏನಾಗುತ್ತದೆ, ಮಾನಸಿಕವಾಗಿ ಒತ್ತಡಗಳು ಸೃಷ್ಟಿಯಾಗ್ತದೆ. ಸಾಮಾನ್ಯವಾಗಿ ಬಹುತೇಕ ಪೊಲೀಸ್ ಸಿಬ್ಬಂದಿಗಳಿಗೆ BP, ಶುಗರು ಎಲ್ಲವೂ ಬರುವುದು ಯಾಕಂತ ಹೇಳಿದ್ರೆ ಇದೇ ಕಾರಣಕ್ಕಾಗಿ, ಕರ್ತವ್ಯದ ಒತ್ತಡಗಳು. ಆಗುದಿಲ್ಲ ಅಂತ ಹೇಳಲಿಕ್ಕಿಲ್ಲ, ಇನ್ಸ್ಪೆಕ್ಟರ್ ಏನು ಹೇಳಿದಾರ ಅದನ್ನು ಶಿರಸಾವಹಿಸಿ ಮಾಡಲೇಬೇಕು. ಇಲ್ಲ ಸರ್ ನಾನು ಬೆಳಿಗ್ಗೆ ಈಗೀಗಾಗಿದೆ, ನೋ ಹೋಗಿ ಮಾಡು ಅಷ್ಟೇ ಹೇಳೋದು. ಅಲ್ಲಿ ಎದುರು ಉತ್ತರ ಮಾತಾಡುವಂಥದ್ದಿಲ್ಲ, ಸಮಜಾಯಿಸಿ ಕೊಡುವಂಥದ್ದಿಲ್ಲ ಅಧಿಕಾರಿಗಳಿಗೆ. ಅಧಿಕಾರಿ ಏನು ಹೇಳಿದಾರೆ ಅದನ್ನು, ಅದು ಆ ಅಧಿಕಾರಿಗೂ ಅಷ್ಟೇ, ಅವ್ರಿಗಿಂತ ಮೇಲೆ ಅಧಿಕಾರಿ ಇರ್ತಾರ, ಅವರು ಸಹ ಅದೇ ರೀತಿ ಇರಬೇಕು. ಆ ಅಧಿಕಾರಿ ಅಷ್ಟು, ಅದಕ್ಕಿಂತ ಮೇಲಿನ ಅಧಿಕಾರಿಯಿಂದ ಅವರು ಆಗಿರ್ತದೆ. PC ಇಂದ ಹಿಡಿದು DG ವರೆಗೆ ಎಲ್ಲರೂ ಸಮಾನರೇ. ಎಲ್ಲರೂ ಅವರವರ ಕೆಳಗಿನ ಅಧಿಕಾರಿಗಳ ಮೇಲೆ ತಮ್ಮ ದರ್ಪದೌರತ್ವವನ್ನು ತೋರಿಸುವುದೇ. ಕೆಳಗಿನ ಅಧಿಕಾರಿಗಳು ಅದನ್ನು ಅನುಭವಿಸಿಕೊಂಡು ಇರಲೇಬೇಕು, ಅದು ಅನಿವಾರ್ಯ. ಇಂತಹ ಸಂದರ್ಭದಲ್ಲಿ ಅದು ಯಾಕೆ ಅದೆಲ್ಲ ಸೃಷ್ಟಿ ಆಗ್ತದೆ ಅಂತ ಹೇಳಿದ್ರೆ ಸಿಬ್ಬಂದಿಗಳ ಕೊರತೆ. ಯಾಕಂದ್ರೆ 40 ಮಂದಿ ಸಾರ್ವಜನಿಕರಿಗೆ ಒಬ್ಬ ಪೊಲೀಸ್ ಇರ್ಬೇಕಂತ ಏನು ನಿಯಮ ಹೇಳ್ತದೆ, ಆ ನಿಯಮ ಪಾಲನೆ ಆಗ್ತಾ ಇಲ್ಲ. 100 ಮಂದಿಗೂ ಒಬ್ಬ ಸಿಬ್ಬಂದಿ ಇಲ್ಲ ಈಗ, ಅಂತ ಪರಿಸ್ಥಿತಿ ಇದೆ. ಆದ್ರೆ ಮೊದಲೆಲ್ಲ ಏನಾಗ್ತಿತ್ತು, ಮೊದಲು ಇಷ್ಟು ಪೊಲೀಸ್ ಠಾಣೆಗಳಿರ್ಲಿಲ್ಲ ಗೊತ್ತಾ.
ಇಷ್ಟೊಂದು ಪೊಲೀಸ್ ಠಾಣೆಗಳಿರಲಿಲ್ಲ. ಪೊಲೀಸ್ ಠಾಣೆಗಳು ಅದರ ನಂತರ ಪೊಲೀಸ್ ಠಾಣೆಗಳು ಜಾಸ್ತಿ ಆಗ್ತಾ ಹೋಯಿತು. ಸಿಬ್ಬಂದಿಗಳ ಸಂಖ್ಯೆಯೂ ಜಾಸ್ತಿ ಆಯಿತು, ಅಧಿಕಾರಿಗಳ ಸಂಖ್ಯೆ ಜಾಸ್ತಿ ಆಯಿತು. ಮೊದಲು ಒಂದು ಠಾಣೆಯಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಇದ್ದ. ಸಬ್ ಇನ್ಸ್ಪೆಕ್ಟರ್ ಕೈ ಕೆಳಗೆ 4 ಮಂದಿ ಹೆಡ್ ಕಾನ್ಸ್ಟೇಬಲ್ಗಳಿದ್ದರು, 8 ಮಂದಿ PC ಗಳಿದ್ರು. ಎಷ್ಟೇ 13 ಮಂದಿ ಒಂದು ಪೊಲೀಸ್ ಠಾಣೆಯನ್ನು ಮೇಂಟೈನ್ ಮಾಡ್ತಾ ಇದ್ರು. ಅಂಥದ್ರಲ್ಲಿ ಈಗ ಸ್ಯಾಂಕ್ಷನ್ ಸ್ಟ್ರೆಂತ್ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಠಾಣೆಗೆ ಒಬ್ಬ ಇನ್ಸ್ಪೆಕ್ಟರ್ ಬಂದಿದ್ದಾರೆ, 4 ಮಂದಿ ಸಬ್ ಇನ್ಸ್ಪೆಕ್ಟರ್ಗಳು ಬಂದಿದ್ದಾರೆ, 2 ಲಾ ಆ್ಯಂಡ್ ಆರ್ಡರ್, 2 ಕ್ರೈಮು, 4 ಮಂದಿ ಸಬ್ ಇನ್ಸ್ಪೆಕ್ಟರ್. ಮೊದಲು ಒಂದೇ ಸಬ್ ಇನ್ಸ್ಪೆಕ್ಟರ್ ಇದ್ದದ್ದು, ಇನ್ಸ್ಪೆಕ್ಟರ್ ಇರಲಿಲ್ಲ. 4 ಮಂದಿ ಸಬ್ ಇನ್ಸ್ಪೆಕ್ಟರ್ಗಳು, ಒಬ್ಬ ಇನ್ಸ್ಪೆಕ್ಟರ್ ಇದ್ದದ್ದು. ಈಗ ಹಾಗೆ ಆಗಲಿಲ್ಲ, ಅದು ಅಪ್ಗ್ರೇಡ್ ಆಯಿತು. ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ದರ್ಜೆಗೆ ಅಪ್ಗ್ರೇಡ್ ಆಯಿತು. ಆಗ ಈ ಆ ಮಟ್ಟಕ್ಕೆ ಸಿಬ್ಬಂದಿಗಳ ಸಂಖ್ಯೆ ಜಾಸ್ತಿ ಆಯಿತು. 48 ಮಂದಿ PC ಬೇಕು. ಮೊದಲು ಎಷ್ಟು PC? 12 PC ಗಳಿದ್ದದ್ದು. ಆದರೆ ಆ ಸಂದರ್ಭದಲ್ಲಿ ಯಾಕೆ ಅದೇ ವಿಸ್ತೀರ್ಣದ ಪೊಲೀಸ್ ಸ್ಟೇಷನು, ಪೊಲೀಸ್ ಸ್ಟೇಷನ್ ವಿಸ್ತೀರ್ಣ ಜಾಸ್ತಿ ಆಗಲಿಲ್ಲ, ಅದೇ ವಿಸ್ತೀರ್ಣದ ಪೊಲೀಸ್ ಸ್ಟೇಷನ್, ಅಷ್ಟೇ ಬೀಟ್ ಇದ್ದದ್ದು. ಬೀಟ್ ಸಂಖ್ಯೆ ಜಾಸ್ತಿ ಆಗಲಿಲ್ಲ, ಜನಸಂಖ್ಯೆ ಜಾಸ್ತಿ ಆಯಿತು, ಕರ್ತವ್ಯದ ಒತ್ತಡಗಳು ಜಾಸ್ತಿ ಆಯಿತು, ಜನಸಂಖ್ಯೆ ಜಾಸ್ತಿ ಆಯಿತು, ಸಹಜವಾಗಿ ಜನಸಂಖ್ಯೆ ಜಾಸ್ತಿ ಆಯಿತು. ಅದರಿಂದ ಆ ಸಿಬ್ಬಂದಿಗಳ ಸಂಖ್ಯೆ ಸಾಲ್ತಾ ಇಲ್ಲ. ಈಗಿನ ದಿವಸಕ್ಕೆ ಕಡಿಮೆ ಅಂದರೆ ಒಂದು 20 ಪಾಸ್ಪೋರ್ಟ್ ವೆರಿಫಿಕೇಶನ್ಗಳು ಬರ್ತವೆ ದಿವಸಕ್ಕೆ. ಮೊದಲು ದಿವಸಕ್ಕೆ 1 ಬಂದರೆ ಪುಣ್ಯ ಅಂತ ಇತ್ತು. ದಿವಸಕ್ಕೆ 1 ಪಾಸ್ಪೋರ್ಟ್ ವೆರಿಫಿಕೇಶನ್ ಬಂದರೆ ಪುಣ್ಯ. ಈಗ ದಿವಸಕ್ಕೆ 20 ಪಾಸ್ಪೋರ್ಟ್ ವೆರಿಫಿಕೇಶನ್ಗಳು ಬರ್ತದೆ. ಕೋರ್ಟು ವ್ಯಾಜ್ಯಗಳು, ಕೇಸುಗಳು, ನಿಗದಿತ ಸಮಯದಲ್ಲಿ ಕೇಸು ವ್ಯಾಜ್ಯಗಳು ಇತ್ಯರ್ಥ ಆಗೋದಿಲ್ಲ. ಅಪರಾಧಿಗಳು ಸರಿಯಾಗಿ ಕೋರ್ಟಿಗೆ ಹೋಗ್ತಾ ಇಲ್ಲ, ಸಾಕ್ಷಿದಾರರು ಸರಿಯಾಗಿ ಕೋರ್ಟಿಗೆ ಹೋಗ್ತಾ ಇಲ್ಲ, ಅವರನ್ನು ಬೆನ್ನತ್ತಬೇಕು ಕೋರ್ಟಿಗೆ ಹೋಗುವಾಗೆ. ಆ ಕೆಲಸವು ಪೊಲೀಸರ ಮೇಲೆ ಬೀಳ್ತದೆ. ಯಾಕಂದ್ರೆ ಪ್ರತಿ ಕೇಸನ್ನು ಮಾನಿಟರಿಂಗ್ ಮಾಡ್ಬೇಕಂತ ಹೇಳ್ತಾರೆ SP ಅವರು. SP ಅವರಾಗ್ಲಿ, ಕಮಿಷನರ್ ಆಗಲಿ, ಪ್ರತಿ ಕೇಸ್ ಮಾನಿಟರಿಂಗ್ ಮಾಡಬೇಕು. ಆ ಕೇಸಲ್ಲಿ ಸರಿಯಾದ ಸಾಕ್ಷಿಗಳು ಹಾಜರಾಗ್ತಾ ಇದ್ದಾರ, ಸಾಕ್ಷಿಗಳು ಸರಿಯಾಗಿ ಸಾಕ್ಷಿ ಹೇಳ್ತಾ ಇದ್ದಾರ, ಇದನ್ನು ನೋಡ್ಕೊಳ್ಬೇಕು ಅಂತ ಹೇಳಿ ಕೋರ್ಟ್ PC ಅದೊಂದು ಹೆಡ್ಡೇಕ್ ಹೊಸದಾಗಿ ಸೇರ್ಪಡೆಯದ್ದು. ಇಲ್ಲಾಂದ್ರೆ ಏನಿಲ್ಲ, ಚಂದ ಮಾಡಿ ಬೆಳಿಗ್ಗೆ 9:30 ಗಂಟೆಗೆ ಸ್ಟೇಷನ್ಗೆ ಬಂದು ಏನಾದ್ರು ಕೋರ್ಟಿಗೆ ಕೊಂಡೋಗ್ಲಿಕ್ಕಿರುವಂಥ ವಾರಂಟ್ಗಳ ಇದನ್ನೆಲ್ಲ ಇಟ್ಕೊಂಡು ಹೋಗಿ ಕೋರ್ಟಲ್ಲಿ ಹೋಗಿ ಆವತ್ತು ಎಷ್ಟು ಕೇಸುಗಳಿದೆ ಆ ಪೊಲೀಸ್ ಸ್ಟೇಷನ್ಗೆ ಸಂಬಂಧ ಆ ಕೇಸನ್ನು ನೋಡ್ಕೊಂಡು ಇರ್ತಾ ಇದ್ದ. ಈಗ ಹಾಗೆಲ್ಲ ಆ ಕೇಸಲ್ಲಿ ಏನಾಗಿದೆ, ಯಾಕೆ ಸಾಕ್ಷಿಗಳು ಬರಲಿಲ್ಲ, ಬೆಳಿಗ್ಗೆ ಎದ್ದು ನೋಡಬೇಕು ಯಾವ ಸಾಕ್ಷಿ ಎಲ್ಲ ಇವತ್ತಿಗೆ ಸಾಕ್ಷಿ ವಿಚಾರಣೆ ಇದೆ ಅಂತೇಳಿ, ಅವನ ಫೋನ್ ನಂಬರ್ ಕಲೆಕ್ಟ್ ಮಾಡಬೇಕು, ಅವನಿಗೆ ಫೋನ್ ಮಾಡಬೇಕು, ಸಾಕ್ಷಿ ಹೇಳಲಿಕ್ಕೆ ಬರ್ತೀಯಲ್ಲ ಅಂತೇಳಿ. ಹಿಂದಿನ ದಿವಸ ಶುರು ಆಗ್ತದೆ ಅದಕ್ಕೆಲ್ಲ ಪ್ಲ್ಯಾನು. ಮತ್ತು ಅವನು ಕರೆಸಬೇಕು, ಅವನಿಗೆ ಕೇಸ್ ಫೈಲ್ ತೋರಿಸ್ಬೇಕು, ನೋಡು ಈ ರೀತಿಯಾಗಿ ಸ್ಟೇಟ್ಮೆಂಟ್ ಮಾಡಿದ್ದೀನಿ ನೀನು ಕೋರ್ಟಲ್ಲಿ ಹೀಗೆ ಹೇಳಬೇಕು, ಇದನ್ನೆಲ್ಲ ಹೇಳ್ಕೊಳ್ಬೇಕು. ಈ ರೀತಿಯ ಒಂದು ಕೆಲಸ, ಒಂದು ಮಾನಿಟರಿಂಗ್ ಅಂತ ಹೇಳೋದು. ಯಾಕಂದ್ರೆ ಪ್ರತಿಯೊಂದು ಪ್ರಕರಣವನ್ನು ನೀವು ಮಾನಿಟರಿಂಗ್ ಮಾಡದಿದ್ರೆ ನಿಮಗೆ ಸರಿಯಾದ ರೀತಿಯಲ್ಲಿ ರಿಸಲ್ಟ್ ಬರೋದಿಲ್ಲ. ಅಪರಾಧಿಗಳನ್ನು ನುಣುಚಿಕೊಳ್ತಾರೆ, ತಪ್ಪು ಮಾಡಿದವ ನುಣುಚಿಕೊಳ್ತಾನೆ. ಅದರಿಂದಾಗಿ ಅದನ್ನು ಮಾನಿಟರಿಂಗ್ ಮಾಡಬೇಕು. ಇದು ಸಹ ಹೆಚ್ಚುವರಿ ಹೊಣೆ, ಮೊದಲು ಹೊರೆ ಅದು ಹಾಗೆ ಆಗಿದೆ. ಸರ್, ಇವಾಗ ಏನಂದ್ರೆ ಮಂಗಳೂರು ಕಮಿಷನರೇಟ್ ಆರಂಭವಾಗಿರೋದು ಯಾವಾಗ ಮತ್ತು ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿ ಎಲ್ಲಿ ತನಕ ಇದೆ ಅಂತ ಹೇಳಿ ನೋಡಿ. ಮಂಗಳೂರು ಕಮಿಷನರೇಟ್ ಆರಂಭವಾದ 2011ರಲ್ಲಿ. 2011ರಲ್ಲಿ ಡಾಕ್ಟರ್ VS ಆಚಾರ್ಯ ಅವರು ಗೃಹ ಸಚಿವರಾಗಿದ್ದಾಗ ಮಂಗಳೂರಿಗೆ ಕಮಿಷನರೇಟ್ ಮಾಡಬೇಕಂತೇಳಿ ತೀರ್ಮಾನ ಮಾಡಿ ಅವರೇ ಸ್ವತಃ ಒಂದು ದಿವಸ ಮಂಗಳೂರಿಗೆ ಬಂದು ಇದೇ DR ಆಫೀಸರ ಅಲ್ಲಿ ಕೂತುಕೊಂಡು ಅದಕ್ಕೆ ಜಾಗ ಈಗ ಎಲ್ಲ ನೋಡಿದವರು. ನಮಗೆ ಹೋಮ್ ಮಿನಿಸ್ಟರ್ ಬಂದು DR ಆಫೀಸರ್ ಒಳಗೆ ಕೂತಿದ್ದಾರೆ ಅಂತೇಳಿ ಯಾರಿಗೂ ಗೊತ್ತೂ ಇರಲಿಲ್ಲ. ಅಧಿಕಾರಿಗಳೆಲ್ಲ ಸೇರಿಕೊಂಡು ಅಲ್ಲಿ ಅದರ ನಂತರ ಅದು ಕಮಿಷನರೇಟ್ ಆಯಿತು. ಅದಕ್ಕೆ ಬೇಕಾದ ಫಂಡು ಗಿಂಡು ಎಲ್ಲ ಅನುದಾನ ಎಲ್ಲವನ್ನು ಅವರು ಇದು ಮಾಡಿದರು, ಕಮಿಷನರೇಟು ಆಯಿತು. ಆಗಿನ IG ಆಗಿದ್ದಂತಹ ಶ್ರೀಮಂತ್ ಕುಮಾರ್ ಸಿಂಗ್ ಅವರೇ ಮೊದಲ ಕಮಿಷನರ್ ಆಗಿ ಇಲ್ಲಿ ಅಧಿಕಾರ ಮಾಡಿದರು. ಈಗ ಅವರು ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್. ಆಗ ಆರಂಭವಾದಂಥ ಇದು ಈ ಪೊಲೀಸ್ ಠಾಣೆಗೆ ಒಟ್ಟು 17 ಕಮಿಷನರೇಟ್ಗೆ ಒಟ್ಟು 17 ಪೊಲೀಸ್ ಠಾಣೆ ಇದೆ. 3 ACP, 2 DCPಗಳಿದ್ದಾರೆ, 3
ACPಗಳು ಇರ್ತಾರೆ. 3 ಸಬ್ ಡಿವಿಷನ್, ಸೆಂಟ್ರಲ್ ಮತ್ತು ಸೌತ್ ನಾರ್ತ್ ಅಂತ ಹೇಳಿ 3 ಸಬ್ ಡಿವಿಷನ್ಗಳು, ಮತ್ತೊಂದು ಟ್ರಾಫಿಕ್ ಸಬ್ ಡಿವಿಷನ್ ಅಂತ ಇದೆ. ಅದರಿಂದ 4 ಸಬ್ ಡಿವಿಷನ್ ಆಗುತ್ತೆ. 16 ಪೊಲೀಸ್ ಠಾಣೆಗಳು, ಮೂಡುಬಿದ್ರೆ, ಮುಲ್ಕಿ ಇಂದ ಹಿಡಿದು ಈಚೆ ಕೋಣಾಜಿಯವರೆಗೆ, ಮಂಗಳೂರು ಗ್ರಾಮಾಂತರ, ಮಂಗಳೂರು ನಗರ, ಕದ್ರಿ, ಪರ್ಕೆ, ಉರುವ, ನಾರ್ತ್ ಅಂದರೆ ಬಂದರ್ ಪೊಲೀಸ್ ಸ್ಟೇಷನ್, ಸೌತ್ ಅಂದರೆ ಪಾಂಡೇಶ್ವರ ಪೊಲೀಸ್ ಸ್ಟೇಷನ್, ಹೀಗೆ ಒಟ್ಟಿಗೆ 16 ಪೊಲೀಸ್ ಠಾಣೆ, 4 ಟ್ರಾಫಿಕ್ ಪೊಲೀಸ್ ಠಾಣೆ, ಇದೆಲ್ಲ ಸೇರಿ 16 ಪೊಲೀಸ್ ಠಾಣೆಗಳು ಈ ಕಮಿಷನರೇಟ್ ವ್ಯಾಪ್ತಿಗೆ ಬರ್ತದೆ. ಅದರಿಂದಾಗಿ ಇದು ಒಂದು ಸುತ್ತು ಹೊಡೆದ್ರೆ ಒಂದು ಕಮಿಷನರೇಟ್, ಅದರ ಹೊರಗಿಂದು ದಕ್ಷಿಣ ಕನ್ನಡ ಜಿಲ್ಲಾ ವ್ಯಾಪ್ತಿಗೆ ಬರ್ತದೆ, SP ಅವರ ಅಧೀನಕ್ಕೆ ಬರುತ್ತೆ. ಆದರೆ SP ಕಚೇರಿ ಮತ್ತು DAR ಎಲ್ಲವೂ ಸಿಟಿ ಕಮಿಷನರೇಟ್ ವ್ಯಾಪ್ತಿಯ ಒಳಗೆ ಇದೆ. SP ಕಚೇರಿ ಇರುವುದು ಕಮಿಷನರೇಟ್ ವ್ಯಾಪ್ತಿಯ ಒಳಗೆ. SP ಕಚೇರಿಯನ್ನು ಪುತ್ತೂರಿಗೆ ಶಿಫ್ಟ್ ಮಾಡ್ಬೇಕಂತ ಗ್ರಾಮಾಂತರ ಇದಕ್ಕೆ ಶಿಫ್ಟ್ ಮಾಡ್ಬೇಕಂತ ಹೇಳಿ ಒತ್ತಾಯ, ಅದರಲ್ಲಿ ಸರಿಯಾದ ರೀತಿಯ ಅಷ್ಟೇ ಜಾಗ ಬೇಕಾಗುತ್ತೆ. ಒಂದು SP ಕಚೇರಿಯನ್ನು ಶಿಫ್ಟ್ ಮಾಡೋದಾದ್ರೆ SP ಕಚೇರಿ ಆಗಬೇಕು, ಪೆರೇಡ್ ಗ್ರೌಂಡ್ ಆಗಬೇಕು, DAR ಗ್ರೌಂಡ್ ಆಗಬೇಕು, DAR ವ್ಯವಸ್ಥೆ ಆಗಬೇಕು, ಅದಕ್ಕೆ ತುಂಬ ಜಾಗ ಬೇಕಾಗುತ್ತದೆ. ಮತ್ತೆ ಅದೇ ರೀತಿಯ ವ್ಯವಸ್ಥೆಗಳು ಬೇಕಾಗುತ್ತೆ. ಆದರೆ ಮಂಗಳೂರಿನಿಂದ ಪುತ್ತೂರಿಗೆ, ಪುತ್ತೂರಿನಿಂದ ಸುಳ್ಯಕ್ಕೆ ಅದು ಒಂದು ಮಧ್ಯಕ್ಕೆ ಆಗತ್ತೆ ಅಂತ ಹೇಳಿ ಪುತ್ತೂರನ್ನು ನೀವು ಸೆಂಟ್ರೈಸ್ ಮಾಡ್ಬೋದು. ಆದರೆ ಎಲ್ಲ ಪ್ರತಿಯೊಂದು ಕಡೆಗಳಿಗೂ SP ಪರ್ಸನಲ್ ಆಗಿ ವಿಸಿಟ್ ಮಾಡಬೇಕಾದ ಅನಿವಾರ್ಯತೆಗಳು ಇಲ್ಲದೇ ಇರೋದ್ರಿಂದ ಹೆಡ್ ಕ್ವಾರ್ಟರ್ ಬೇರೆ ಮಾಡಬೇಕಂತ ಏನಿಲ್ಲ. ಯಾಕಂದರೆ ಈಗ ಪ್ರತಿಯೊಂದಕ್ಕೂ ನೀವು SP ಕಚೇರಿಗೆ ಬರಬೇಕಾದ ಅನಿವಾರ್ಯತೆ ಇಲ್ಲ. ನೀವು ಸ್ಥಳೀಯ ಪೊಲೀಸ್ ಠಾಣೆಗೆ ಹೋದರೆ ನಿಮಗೆ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ನಿಮಗೆ SP ಕಚೇರಿಯ ಯಾವುದು ಕೆಲಸಗಳಾಗಬೇಕು ಅದು ನಿಮಗೆ ಸ್ಥಳೀಯ ಪೊಲೀಸ್ ಠಾಣೆಯಲ್ಲ ಆಗುತ್ತೆ. ಆ ರೀತಿಯಾಗಿ SP ಕಚೇರಿಗೆ ಹೋಗುವುದು ಯಾಕೆ, ನೀವು ಕೆಳಗೆ ಪೊಲೀಸ್ ಅಧಿಕಾರಿಗಳ ಮೇಲೆ ದೂರು ಕೊಡ್ಲಿಕ್ಕೆ ಮಾತ್ರ ನೀವು SP ಕಚೇರಿಗೆ ಹೋಗುದು, ಇಲ್ಲಾಂದ್ರೆ ನಿಮಗೆ SP ಕಚೇರಿ ಅಗತ್ಯ ಇಲ್ಲ. ಸಾರ್ವಜನಿಕರಿಗೆ SP ಕಚೇರಿ ಅಗತ್ಯ ಇಲ್ಲ. ಯಾಕಂದ್ರೆ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ನಿಮ್ಮ ದೂರು ದುಃಖ ದುಮ್ಮಾನಗಳನ್ನು ಸರಿಯಾಗಿ ಆಲಿಸದಿದ್ದರೆ ನೀವು SP ಕಚೇರಿಗೆ ಹೋಗಿ ದೂರು ಕೊಡಬೇಕು. ಅಷ್ಟು ಬಿಟ್ಟರೆ ಬೇರೆ SP ಕಚೇರಿ ಅಗತ್ಯತೆ ಇರುವುದಿಲ್ಲ ಸಾಮಾನ್ಯ ಜನರಿಗೆ. ಆದರೆ SP ಕಚೇರಿಗೆ SP ಅವರಿಗೆ ಹೇಗಿರ್ತದೆ ಅಂದರೆ ಎಲ್ಲ ತನ್ನ ವ್ಯಾಪ್ತಿಯ ಪೊಲೀಸ್ ಠಾಣೆಗಳು ಅತ್ಯಂತ ನಿಕಟವಾಗಿ ಇದ್ದರೆ ಅಲ್ಲಿಗೆ ಆಗಾಗ ವಿಸಿಟ್ ಕೊಡಲಿಕ್ಕೆ ಅದೆಲ್ಲ ಅನುಕೂಲ ಆಗುತ್ತೆ ಅಂತ ಇರ್ತದೆ. ಸರ್, ಸುದ್ದಿಗೊಂದು ಗುದ್ದು ಮುಗಿಸುವ ಸಮಯ ಬಂದಿದೆ. ಈ ಬಗ್ಗೆ ಮಾಹಿತಿ ನೀಡಿದ ನಿಮಗೆ ಧನ್ಯವಾದಗಳು ಸರ್. ಸಾರ್ವಜನಿಕ ಸುರಕ್ಷತೆಯ ಹಿತದೃಷ್ಟಿಯಿಂದ ಮತ್ತು ಸುಗಮ ಸಂಚಾರ ನಿಯಂತ್ರಣ ವ್ಯವಸ್ಥೆಗೆ ಪೂರಕವಾಗಿ ಪೊಲೀಸ್ ಬಲವರ್ಧನೆ ಹುದ್ದೆಗಳನ್ನು ಪೊಲೀಸ್ ಇಲಾಖೆ ಭರ್ತಿ ಮಾಡಲಿ ಎಂದು ಹೇಳುತ್ತಾ ಇದು ಈ ಹೊತ್ತಿನ ಸುದ್ದಿಗೊಂದು ಗುದ್ದು. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest smart. Invest in Mangaluru.
The Father Mullah Charitable Institutions, the most modern linear accelerator, only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis, ultrasonic color Doppler, CT scan and MRI machines. The operation theaters are equipped with contemporary equipments, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. The Father Mullah Charitable Institutions. Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devdas Ganpati Pai Enterprises. Near New Chitra Talkies, Mangalore. AJ Hospital and Research Center is a leading advanced tertiary healthcare center of India, serving the coastal citizens and spreading good health across the sea line. AJ Hospital and Research Center is a specialized Medicare center providing service to more than 30 major medical disciplines, embracing new technologies to offer high-level healthcare that matches the best in the country. Our technical and medical expertise include foremost services in cadaveric organ retrieval, drug-eluting stent placement, pediatric lab nephrectomy, ambulance services, dermatology, ENT, nephrology and many more. AJ Hospital and Research Center, Kuntikana, Mangaluru. Call 222-5533. Ideal ice cream, milky way to your heart. With a variety of fruits and flavored with rich crunch and chips. They treat your taste buds. Ideal ice cream. Vasudeva Stores. Store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru. ನನ್ನ ಬಾಲ್ಯ
ಅಮೂಲ್ಯ ನೆನಪುಗಳಿಂದ ತುಂಬಿತ್ತು. ಸಮಯದ ಸವಾಲನ್ನು ಎದುರಿಸಿ ನಿಂತ ಪರಂಪರೆ. ಆಹಾ, ಶೈನಿಂಗ್, ಆದ್ರೆ ಏನೋ ಮಿಸ್ಸಿಂಗ್. ಶತಮಾನದ ವಾರಸುದಾರಿಕೆಯ ಹೊಸ ಮುಖ.